जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोदनन्दन व्रजजनरञ्जन यशोदनन्दन व्रजजनरञ्जन यमुनातीरा वनचारी। यमुनातीरा वनचारी। जय राधा माधव कुंज बिहारी। जय राधा माधव कुंज बिहारी। हरे कृष्णा कृष्ण कृष्ण हरे 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 राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धु जगत्पते गोपीश गोपिका कान्त राधाकान्त नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲಾಯ್ ನಾಮನಿಷ್ಠ ದಾಸಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಯಾವ್ದೆಲ್ಲ ವಿಚಾರಗಳು ತಿಳ್ಕೊಂಡ್ವಿ ಅಂತಂದ್ರೆ 4 ವರ್ಣಗಳ ಬಗ್ಗೆ ತಿಳ್ಕೊಂಡ್ವಿ. ಆ 4 ವರ್ಣದವರ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಆ 4 ವರ್ಣಗಳಲ್ಲಿ ಇರುವ ದೋಷಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಹೇಗೆ ಅಗ್ನಿಯು ಹೊಗೆಯಿಂದ ಆವೃತ ಆಗಿರುತ್ತೆ, ಹಾಗೆ ಪ್ರತಿಯೊಂದು ಸ್ವಧರ್ಮ ಅನ್ನುವಂಥದ್ದು ಏನಿದೆ ಅದು ಒಂದಲ್ಲ ಒಂದು ದೋಷದಿಂದ ಕೂಡಿರುತ್ತೆ. ಯಾಕಂದ್ರೆ ಇದು ಪ್ರಕೃತಿಯ ಗುಣಗಳ ಕಲ್ಮಶದಿಂದ ಆಗಿರೋದ್ರಿಂದ ಅಂತ ನೋಡಿದ್ವಿ. ಆದ ಕಾರಣ ಆ ಒಂದು ಏನಂತ ಹೇಳ್ತೀವಿ, ಕರ್ಮ ಬಂಧನದಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಎಂಥದೇ ಒಂದು ಸ್ವಧರ್ಮದಲ್ಲಿ ನಾವಿದ್ರೂ ಕೂಡ ಅದನ್ನ ನಾವು ಭಗವಂತನ ಭಕ್ತಿ ಕಾರ್ಯದ ರೂಪದಲ್ಲಿ ಮಾಡಿದಾಗ ಮಾತ್ರ ಆ ಒಂದು ಕರ್ಮ ಬಂಧನ ನಮ್ಗೆ ಆಗೋದಿಲ್ಲ ಅಂತ ನಾವು ನೋಡಿದ್ವಿ. ಮತ್ತೆ ಯಾರಿಗೆ ಯಾವ ಗುಣದಲ್ಲಿದ್ದಾರೋ ಅವರಿಗೆ ತಕ್ಕಂತಹ ಒಂದು ಸ್ವಧರ್ಮವನ್ನ ಆಚರಣೆ ಮಾಡುವಂಥದ್ದು ಉತ್ತಮ, ಆದ್ರೆ ಪರಧರ್ಮವನ್ನ ಅನುಕರಣೆ ಮಾಡುವಂಥದ್ದು ಅದು ಆತ್ಮಘಾತಕ ಅಂತ ಹೇಳ್ದ ಭಗವಂತ. ಅಂತಹ ಒಂದು ಅಂದ್ರೆ ಇನ್ನೊಬ್ಬರ ಒಂದು ಕಾರ್ಯವನ್ನ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ತನ್ನ ಕಾರ್ಯವನ್ನ ನಾನು ಅಪರಿಪೂರ್ಣವಾಗಿ ಮಾಡಿದ್ರು ಕೂಡ ಅದು ಉತ್ತಮ ಅನ್ನುವಂಥದ್ದನ್ನ ಭಗವಂತ ತಿಳಿಸ್ಕೊಟ್ಟಿದ್ದ. ಈಗ ಮುಂದುವರಿಸ್ತಾ 49ನೇ ಶ್ಲೋಕಕ್ಕೆ ಬಂದಿದ್ದೀವಿ. ಯಾರಾದ್ರೂ ಓದೋರಿದ್ರೆ ಓದ್ಬೋದು, ಇಲ್ಲ ನಾವು ಓದ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ.
ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜೀತ ಆತ್ಮ ವಿಗತ್ಸ್ಮೃಹ ನೈಷ್ಕ್ರಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಅನುವಾದ: ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಆತ್ಮ ಸಂಯಮವಿದ್ದು ಮೋಹರಹಿತನಾದವನು ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ಭಾವಾರ್ಥ: ನಿಜವಾದ ತ್ಯಾಗವೆಂದರೆ ಮನುಷ್ಯನು ತಾನು ಪರಮಪ್ರಭುವಿನ ವಿಭಿನ್ನ ಅಂಶ ಎಂದು ಈ ಕಾರಣದಿಂದ ತನ್ನ ಕರ್ಮದ ಫಲವನ್ನು ಅನುಭವಿಸಲು ತನಗೆ ಹಕ್ಕಿಲ್ಲ ಎಂದು ಸದಾ ಯೋಚಿಸುವುದು. ಅವನು ಪರಮಪ್ರಭುವಿನ ವಿಭಿನ್ನ ಅಂಶವಾದದ್ದರಿಂದ ಅವನ ಕೆಲಸದ ಫಲವನ್ನು ಪರಮಪ್ರಭುವು ಸವಿಯಬೇಕು. ವಾಸ್ತವವಾಗಿ ಇದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ನಿಜವಾಗಿ ಸನ್ಯಾಸಿ. ಇಂತಹ ಮನೋಧರ್ಮದ ಮನುಷ್ಯನು ವಾಸ್ತವವಾಗಿ ಪರಮಪ್ರಭುವಿಗಾಗಿ ಕರ್ಮ ಮಾಡುತ್ತಾನೆ. ಇದರಿಂದ ಅವನಿಗೆ ಮನುಷ್ಯನಿಗೆ ತೃಪ್ತಿಯಾಗುತ್ತದೆ. ಅವನಿಗೆ ಯಾವ ಐಹಿಕ ವಸ್ತುವಿನಲ್ಲೂ ಮೋಹವಿಲ್ಲ. ಪ್ರಭುವಿನ ಸೇವೆಯಿಂದ ಬರುವ ದಿವ್ಯ ಸುಖವನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ಸಂತೋಷವನ್ನು ಕಾಣದಿರುವುದು ಅವನಿಗೆ ಅಭ್ಯಾಸವಾಗಿರುತ್ತದೆ. ಸನ್ಯಾಸಿಯು ತನ್ನ ಹಿಂದಿನ ಕರ್ಮಗಳ ಫಲಗಳಿಂದ ಮುಕ್ತನಾಗಿರುತ್ತಾನೆ ಎಂದು ನಂಬಿಕೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸದೆಯೇ ಈ ಪರಿಪೂರ್ಣತೆಯನ್ನು ತಂತಾನೇ ಸಾಧಿಸುತ್ತಾನೆ. ಮನಸ್ಸಿನ ಈ ಸ್ಥಿತಿಗೆ ಯೋಗಾರೂಢ ಅಥವಾ ಯೋಗದ ಪರಿಪೂರ್ಣತೆ ಹಂತ ಎಂದು ಹೆಸರು. 3ನೆಯ ಅಧ್ಯಾಯದಲ್ಲಿ ದೃಢಪಡಿಸಿದಂತೆ ಯತ್ವಾತ್ಮರತಿರ್ ಏವ ಸ್ಯಾತ್. ತನ್ನಲ್ಲಿಯೇ ತೃಪ್ತಿಯನ್ನು ಕಂಡುಕೊಂಡವನು ತನ್ನ ಕರ್ಮಗಳ ಯಾವುದೇ ರೀತಿಯ ಪ್ರತಿಕ್ರಿಯೆಗೂ ಭಯಪಡಬೇಕಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಭಗವಂತ ಏನ್ ತಿಳಿಸ್ತಾ ಇದ್ದಾನೆ ಅಂತಂದ್ರೆ, ಯಾರು ನಿಜವಾದ ಸನ್ಯಾಸಿ ಅನ್ನೋದನ್ನ ಮತ್ತೆ ಆ ವಿಚಾರವನ್ನೇ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ. ಯಾರು ನಿಜವಾದ ಸನ್ಯಾಸಿ ಅಂತಂದ್ರೆ ಆತ್ಮ ನಿಗ್ರಹ ಅಂದ್ರೆ ಆತ್ಮ ಸಂಯಮ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತವನು. ಅಂದ್ರೆ ಇಂದ್ರಿಯ ಭೋಗದಲ್ಲಿ ತೊಡಗದೇ ಇರುವಂತವನು, ಐಹಿಕ ಭೋಗಗಳಲ್ಲಿ ಅಲಕ್ಷ್ಯ ಮಾಡುವವನು, ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಯಿಂದ ಮುಕ್ತವಾದ ಸ್ವತಂತ್ರದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ಅಂದ್ರೆ ಯಾವಾಗ ನಾವು ಇಂದ್ರಿಯ ಭೋಗದ ವಿಷಯಗಳಲ್ಲಿ ತೊಡಗ್ತೀವಿ, ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಸನ್ಯಾಸಿ ಆದವನು ಇಂದ್ರಿಯ ಭೋಗದ ವಿಷಯಗಳನ್ನ ಅಲಕ್ಷ್ಯ ಮಾಡೋದ್ರಿಂದ ಏನಾಗುತ್ತೆ, ಅವನು ಬಂಧನದಿಲ್ಲ, ಅವನು ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಹಂತಕ್ಕೆ ಹೋಗ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂದ್ರೆ, ನಿಜವಾದ ತ್ಯಾಗ ಅಂದ್ರೆ ಏನು ಅಂತಂದ್ರೆ ಕರ್ಮಫಲದ ತ್ಯಾಗ ಮಾಡುವುದೇ ನಿಜವಾದ ತ್ಯಾಗ ಅಂತ. ಆ ಕರ್ಮಫಲಕ್ಕೆ ನಾವು ನಮಗೆ ಹಕ್ಕಿಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು, ಭಗವಂತನ ಮಕ್ಕಳು. ಆದ್ರೆ ವಾಸ್ತವದಲ್ಲಿ ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಅದನ್ನ ಭೋಗಿಸುವ ಅಧಿಕಾರ ಕೂಡ ಅವನಿಗೆ ಇರುವಂತದ್ದು. ಆ ಕಾರಣದಿಂದ ತಾನು ಭಗವಂತನ ಒಂದು ಫಲಗಳನ್ನ ಅನುಭವಿಸುವಂತೆ ಇಲ್ಲ ಅಂತ ಹೇಳಿ ಕರ್ಮದ ಫಲಗಳನ್ನ ಭಗವಂತನಿಗೆ ಅರ್ಪಿಸುವಂಥದ್ದು, ಕರ್ಮಫಲ ತ್ಯಾಗ ಮಾಡುವಂಥದ್ದು ನಿಜವಾದ ತ್ಯಾಗ, ನಿಜವಾದ ಸನ್ಯಾಸ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಪರಮಪ್ರಭುವಿನ ವಿಭಿನ್ನ ಅಂಶವಾದ್ದರಿಂದ ಅವನ ಕೆಲಸದ ಫಲವನ್ನು ಪರಮಪ್ರಭುವು ಸವಿಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದನ್ನೇ ನಿಜವಾಗ್ಲೂ ಕೃಷ್ಣ ಪ್ರಜ್ಞೆ ಅಂತ ಕರೆಯುವಂಥದ್ದು. ಅಂತ ಒಂದು ಕಾರ್ಯ ಮಾಡುವಂತವನ್ನ ಇಲ್ಲಿ ಸನ್ಯಾಸಿ ಅಂತ ಕೂಡ ಕರೀತಾ ಇದ್ದಾರೆ. ಅವನು ಏನೇ ಮಾಡಿದ್ರು ಕೂಡ ಭಗವಂತನಿಗೋಸ್ಕರನೇ ಮಾಡ್ತಾನೆ. ಅಂತವನಿಗೆ ನಿಜವಾಗ್ಲೂ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ. ಯಾವಾಗ ಆತ್ಮಕ್ಕೆ ಅಂದ್ರೆ ನಾವು ಇಂದ್ರಿಯಗಳಿಗೆ ತೃಪ್ತಿ ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ತೃಪ್ತಿ ಪಡಿಸಿದ್ರು ಅದು ಇನ್ನೂ ಬೇಕು ಅಂತಾನೆ ಕೇಳ್ತಿರ್ತವೆ. ಅದೇ ರೀತಿ ಮನಸ್ಸಿಗೂ ಕೂಡ ನಾವು ಪರಿಪೂರ್ಣವಾದ ತೃಪ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲದಕ್ಕೂ ಕೂಡ ತೃಪ್ತಿ ಅನ್ನುವಂಥದ್ದು ಯಾವಾಗ ಸಿಗುತ್ತೆ ಅಂತಂದ್ರೆ ಆತ್ಮಕ್ಕೆ ತೃಪ್ತಿ ಸಿಕ್ಕಾಗ. ಆತ್ಮಕ್ಕೆ ಯಾವಾಗ ತೃಪ್ತಿ ಸಿಗುತ್ತೆ, ಭಗವಂತನ ಸೇವೆಯಲ್ಲಿ ತೊಡಗಿದಾಗ. ಹೀಗೆ ಯಾರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ ಅಂತವನಿಗೆ ಮಾತ್ರ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಯಾವುದೇ ಒಂದು ಐಹಿಕ ವಸ್ತುವಿನಲ್ಲೂ ಕೂಡ ಮೋಹ ಅನ್ನುವಂಥದ್ದು, ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ಅವನು ಭಗವಂತನ ಸೇವೆ ಮಾಡುವುದರಲ್ಲಿ ಸಿಗುವಂತಹ ಅಲೌಕಿಕ ಆನಂದವನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇರ್ತಾನೆ. ಇಂತಹವನನ್ನ ಇಲ್ಲಿ ನಿಜವಾದ ಸನ್ಯಾಸಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿದ್ದಾರೆ ಅವರು ಸನ್ಯಾಸಾಶ್ರಮವನ್ನು
ಮಾಡಿದ್ರೆ ಮಾತ್ರ ಸನ್ಯಾಸಿ ಅಂತ ಹೇಳ್ತಾ ಇಲ್ಲ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರ್ತಾನೆ, ಅವನು ಆಗ್ಲೇ ಆ ಒಂದು ಸನ್ಯಾಸಾಶ್ರಮದ ಹಂತವನ್ನ, ಆ ಪರಿಪೂರ್ಣತೆಯನ್ನ ಪಡೆದಿದ್ದಾನೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯೋಗಾರೂಢ, ಈ ಯೋಗಾರೂಢ ಪದ ಎಲ್ಲಿ ಬರುತ್ತೆ ನಮ್ಗೆ? ಹರೇ ಕೃಷ್ಣ. ಯಾವ ಅಧ್ಯಾಯದಲ್ಲಿ ಕೇಳ್ತೀವಿ ಯೋಗಾರೂಢ? ಆರೂಢ, ಆರೂರುಕ್ಷು ಅಂತ ಅಷ್ಟಾಂಗ ಯುಗ 6ನೇ ಅಧ್ಯಾಯದ ಅಷ್ಟಾಂಗ ಯುಗದಲ್ಲಿ ಬರುತ್ತೆ. ಅಲ್ಲಿ ಆ ಯಾರೆಲ್ಲ ಪ್ರತ್ಯಾಹಾರ, ಅಲ್ಲಿವರೆಗೂ ಆ ಹಂತಕ್ಕವರೆಗೂ ಬಂದಿರ್ತಾರೆ, ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇಂದ್ರಿಯಗಳನ್ನು ನಿಗ್ರಹಿಸುವ ಹಂತಕ್ಕೆ ಬರ್ತಾರೆ. ಅಲ್ಲಿವರೆಗೂ ಅದು ಆ 6 ಋಕ್ಷು ಅಂತ ಕರೀತಾರೆ. ನಂತರ ಧಾರಣ, ಧ್ಯಾನ, ಸಮಾಧಿ 3 ಹಂತಗಳನ್ನ ಸಾಧಿಸಿದವ್ರನ್ನ ಯೋಗಾರೂಢ ಅಂತ ಕರೀತಾರೆ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡ್ತಾನೆ ಅಂತವನು ಆ ಪರಿಪೂರ್ಣತೆಯ ಹಂತವನ್ನ ಆಗ್ಲೇ ಸಾಧಿಸಿದ್ದಾನೆ ಅಂತ. ಅಂದ್ರೆ ಅಷ್ಟಾಂಗ ಯೋಗಿ ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಭಗವಂತನ ಸ್ಮರಣೆ ಮಾಡ್ಬೇಕು. ಆದ್ರೆ ಭಕ್ತನಾದವನು ಅನಾಯಾಸವಾಗಿ ಸದಾ ಭಗವಂತನ ಸ್ಮರಣೆಯಲ್ಲಿಯೇ ಇರ್ತಾನೆ. ಯಾಕಂದ್ರೆ ಅವನು ಪ್ರತಿಯೊಂದು ಕಾರ್ಯವನ್ನು ಭಗವಂತನನ್ನ ಕೇಂದ್ರೀಕರಿಸಿಯೇ ಮಾಡ್ತಾ ಇರ್ತಾನೆ. ಆ ಕಾರಣದಿಂದ ಇಲ್ಲಿ ಅವನನ್ನ ಯೋಗಾರೂಢ ಸ್ಥಿತಿಯಲ್ಲಿ ಇದ್ದಾನೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಯಸ್ವಾತ್ಮ ಯಸ್ ಯಸ್ವಾತ್ಮ ರತಿರ್ ಏವ ಸ್ಯಾತ್, ಅಂದ್ರೆ ಆತ್ಮಾರಾಮ ಅಂತ ಹೇಳ್ತಾರೆ. ಅಂದ್ರೆ ತನ್ನಲ್ಲಿಯೇ ತೃಪ್ತಿಯನ್ನು ಕಂಡುಕೊಂಡವನು ತನ್ನ ಕರ್ಮಗಳ ಯಾವುದೇ ರೀತಿಯ ಪ್ರತಿಕ್ರಿಯೆಗೂ ಭಯಪಡಬೇಕಾಗಿಲ್ಲ ಅಂತ. ಅಂದ್ರೆ ಯಾರು ತನ್ನಲ್ಲಿಯೇ ಭಗವಂತನನ್ನ ಕಾಣ್ತಾನೆ, ತನ್ನ ಹೃದಯದಲ್ಲೇ ಪರಮಾತ್ಮನನ್ನ ಕಾಣ್ತಾನೆ, ಆ ಒಂದು ಆನಂದದಲ್ಲಿ ಸದಾ ಇರ್ತಾನೆ, ಆ ಒಂದು ತೃಪ್ತಿಯಲ್ಲಿ ಸದಾ ಇರ್ತಾನೆ, ಅಂತವನನ್ನ ಯಾವುದೇ ಹೊರಗಿನ ಅಂದ್ರೆ ಲೌಕಿಕ ಆ ವಿಷಯಗಳಿಂದ ಅವನು ವಿಚಲಿತನಾಗಬೇಕಾಗಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನೋಡಿರ್ತೀವಿ ಆ ಒಂದು ಅಷ್ಟಾಂಗ ಯುಗದಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಯಾರು ಸಮಾಧಿ ಸ್ಥಿತಿಗೆ ಬರ್ತಾನೆ, ಅವನಿಗೆ ಇಂದ್ರಿಯ ಅಂದ್ರೆ ಲೌಕಿಕ ವಿಚಾರಗಳಲ್ಲಿ ಆಗ್ತಾ ಇರುವಂತಹ ಕಷ್ಟ ಸುಖಗಳಿಂದ ಅವನು ವಿಚಲಿತನಾಗೋದಿಲ್ಲ. ಅದೇ ನಿಜವಾದ ಶಾಂತಿಯ, ಅದೇ ನಿಜವಾದ ಪರಿಪೂರ್ಣತೆ ಅಂತ. ಅಂತಹ ಒಂದು ಸ್ಥಿತಿಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂತವನು ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ ನಾವು ಭಕ್ತಿ ಕಾರ್ಯದಲ್ಲಿ ತೊಡಗ್ತೀವಿ, ಆಗ ನಮಗೆ ಈ ಹೊರಗಿನಿಂದ ಯಾವುದೇ ಒಂದು ಪ್ರತಿಕ್ರಿಯೆಗಳು, ಕಾರ್ಯದಿಂದ ಆಗುವಂತಹ ನಾವು ಮಾಡುವಂತಹ ಕೆಲಸಗಳಿಂದ ಪ್ರತಿಕ್ರಿಯೆಗಳೇ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ನಾವು ಯಾವಾಗ ಸೇವೆ ಮಾಡ್ತೀವಿ, ಭಗವಂತನ ಸೇವೆ ಮಾಡ್ತೀವಿ, ಅದೆಲ್ಲವೂ ಕೂಡ ಅಕರ್ಮವಾಗುತ್ತೆ. ಅಕರ್ಮವಾದಾಗ ಅಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳನ್ನ ಹೊಂದಿರೋದಿಲ್ಲ. ಅಂತಹ ಒಂದು ಪರಿಸ್ಥಿತಿ ಬರೋದಕ್ಕೆ ಅವನು ಹೆದರಬೇಕಾಗಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 50 ಓದ್ತೀರಾ? हरे कृष्ण। ಹಾ सिद्धिं ಪ್ರಭುಜಿ. प्राप्तो यथा ब्रह्म तथाप्नोति निबोध में समासेनैव कौन्तेय निष्ठा ज्ञानस्य या परा। ಅನುವಾದ. ಶ್ರೀ ಕೃಷ್ಣ ಶೀಲ ಪ್ರಭುಪಾದರ ಜಯವಾಗಲಿ. ಅರ್ಜುನನೇ, ಬ್ರಹ್ಮನ್ ಎನ್ನುವುದು ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಬ್ರಹ್ಮನನ್ನು ಹೇಗೆ ಸಾಧಿಸಬಹುದು ಎನ್ನುವುದು ತಿಳಿದುಕೋ. ಭಾವಾರ್ಥ: ತನ್ನ ವೃತ್ತಿ ಕರ್ತವ್ಯದಲ್ಲಿ ನಿರತನಾಗಿ ಆ ಕರ್ತವ್ಯವನ್ನು ದೇವೋತ್ತಮ ಪರಮಪುರುಷನಿಗಾಗಿ ಮಾಡುವಷ್ಟರಿಂದಲೇ ಮನುಷ್ಯನ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಪ್ರಭು ಅರ್ಜುನನಿಗೆ ವರ್ಣಿಸುತ್ತಾನೆ. ಪರಮಪ್ರಭುವಿನ ಸಂತೃಪ್ತಿಗಾಗಿ ಮನುಷ್ಯನ ತನ್ನ ಕರ್ಮಫಲವನ್ನು ತ್ಯಜಿಸುವುದರಿಂದಲೇ ಬ್ರಹ್ಮನ ಪರಮ ಹಂತವನ್ನು ಪಡೆಯುತ್ತಾನೆ. ಇದು ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆ. ಜ್ಞಾನದ ನಿಜವಾದ ಪರಿಪೂರ್ಣತೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಇದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸಿದೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಏನಂತ ಹೇಳ್ತಾ ಇದಾರೆ ಅಂದ್ರೆ ಬ್ರಹ್ಮನ್ ಹಂತ ಅಂತ ಹೇಳ್ತಾ ಇದಾರೆ. 3 ರೀತಿಯ ಸಾಕ್ಷಾತ್ಕಾರಗಳನ್ನ ಈಗಾಗಲೇ ನಾವು ತಿಳ್ಕೊಂಡಿದೀವಿ. ಯಾವ್ದೆಲ್ಲ ಆ 3 ರೀತಿಯ ಸಾಕ್ಷಾತ್ಕಾರಗಳಂತ ಹೇಳ್ತೀರಾ? ಹರೇ ಕೃಷ್ಣ. 3 ಹಂತದಲ್ಲಿ ಸಾಕ್ಷಾತ್ಕಾರ ಅನ್ನುವಂಥದ್ದು. ಬ್ರಹ್ಮನ್, ಹಾ ಪರಮಾತ್ಮ ಪ್ರಭುಜಿ. ಮತ್ತು ಭಗವಾನ್. ಆತ್ಮ ಹೋಯ್ತು. ಹಾ ಪ್ರಭುಜಿ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಇನ್ನೊಂದು ಭಗವಾನ್ ಸಾಕ್ಷಾತ್ಕಾರ. ಬ್ರಹ್ಮನ್ ಸಾಕ್ಷಾತ್ಕಾರ ಅಂತಂದ್ರೆ ಅದು ಮೊದಲ ಹಂತ ಅಂತಂದ್ರೆ ಅದು ಬ್ರಹ್ಮನ್ ಪರಮಾತ್ಮ. ಹಾ ಪ್ರಭುಜಿ. ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಅದು ಮೊದಲ ಹಂತದ ಒಂದು ಸಾಕ್ಷಾತ್ಕಾರ. ಅಲ್ಲಿ ಏನಂತ ತಿಳಿತಾನೆ ಅಂದ್ರೆ ವ್ಯಕ್ತಿ
ತಾನು ದೇಹ ಅಲ್ಲ ಆತ್ಮ ಅನ್ನುವಂತಹ ಒಂದು ನೆಲೆಗೆ ಬರ್ತಾನೆ. ಅಂದ್ರೆ ಮೊದಲಿಗೆ ತನ್ನನ್ನು ತಾನು ಅರ್ಥಕೋತಾನೆ, ಮತ್ತೆ ತನ್ನ ಒಂದು ಸಂಬಂಧ ಭಗವಂತನ ಜೊತೆ ಎಂಥದ್ದು ಅನ್ನೋದನ್ನ ತಿಳ್ಕೊತಾನೆ. ಅದನ್ನೇ ಮೊದಲ ಹಂತ ಅಂತ ಹೇಳ್ತಾರೆ. ಅದನ್ನೇ ಈ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಯಾರೆಲ್ಲ ಈ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಅವರು ಮೊದಲ ಹಂತದ ಪರಿಪೂರ್ಣತೆಯನ್ನ ಪಡೆದಿರ್ತಾರೆ. ಅಂಥವ್ರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ನಾನು ದೇಹ ಅಲ್ಲ, ಈ ದೇಹದಲ್ಲಿ ಆಗ್ತಾ ಇರುವಂತಹ ಏನು ಕಷ್ಟ ಸುಖಗಳು ನಾನು ಅನುಭವಿಸ್ತಾ ಇದ್ದೀನಿ, ಅದು ಆಗ್ತಾ ಇರುವಂತದ್ದು ದೇಹದಿಂದ, ಅಂದ್ರೆ ಈ ಪ್ರಕೃತಿಯಿಂದಾನೇ ಹೊರತು ನಾನು ಆತ್ಮಕ್ಕೆ ಸಾವಿಲ್ಲ, ಮತ್ತೆ ಅದಕ್ಕೆ ಕೊನೆ ಇಲ್ಲ. ಮತ್ತೆ ನಾನು ಭಗವಂತನ ವಿಭಿನ್ನ ಅಂಶ. ಸದಾ ಭಗವಂತನ ಸೇವೆ ಮಾಡುವುದೇ ನನ್ನ ಆದ್ಯ ಕರ್ತವ್ಯ, ಮತ್ತೆ ಅದೇ ನನ್ನ ಜೀವನದ ಪರಿಪೂರ್ಣತೆ ಅಂತ ತಿಳಿದಿರ್ತಾನೆ. ಅಂತಹ ಹಂತಕ್ಕೆ ಬಂದಿರುವುದನ್ನೇ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಇದನ್ನ ಕರಿತಾ ಇದ್ದಾರೆ. ಇದನ್ನ ಈಗ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹೇಗೆ ಸಾಧಿಸಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಮೂಲಕ ಸುಲಭವಾಗಿ ಸಾಧಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾವುದೇ ಕರ್ತವ್ಯದಲ್ಲಿ ಇರಲಿ, ಅದನ್ನ ನಾವು ನೋಡಿದ್ವಿ ನಿನ್ನೆ ಹೇಳಿದ ಹಾಗೆ. ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ವೈಶ್ಯ ಇರ್ಬೋದು, ಶೂದ್ರ ಇರ್ಬೋದು, ತಾನು ಅಂಥದೇ ಒಂದು ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರ್ಬೋದು. ಆದ್ರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನಾವು ಭಗವಂತನ ಸೇವೆ ಮಾಡುವಂಥದ್ದನ್ನ ಜೀವನದ ಲಕ್ಷ್ಯವಾಗಿ ಇಟ್ಕೊಂಡಾಗ, ಅಂದ್ರೆ ತಮ್ಮೆಲ್ಲ ಒಂದು ಫಲವನ್ನ ಭಗವಂತನ ಒಂದು ಸೇವೆಯಲ್ಲಿ ಅದನ್ನು ನಾವು ತ್ಯಾಗ ಮಾಡೋದಕ್ಕೆ ಸಿದ್ಧರಾದಾಗ ಬ್ರಹ್ಮನ್ ಹಂತವನ್ನ ಸುಲಭವಾಗಿ ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಯಾವಾಗ ನಾವು ತ್ಯಾಗ ಮಾಡ್ತೀವಿ, ನಮ್ಗೆ ಯಾವಾಗ ಗೊತ್ತಾಗುತ್ತೆ ಇದರಲ್ಲಿ, ಅಂದ್ರೆ ಯಾವ ಕರ್ಮ ಫಲದಲ್ಲಿ ನನಗೆ ಅಧಿಕಾರ ಇಲ್ಲ ಅನ್ನುವಂಥದ್ದು ನಮ್ಗೆ ಯಾವಾಗ ಗೊತ್ತಾಗುತ್ತೆ. ಅಂದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು, ಅವನ ಸೇವೆ ಮಾಡುವಂಥದ್ದಷ್ಟೇ ನನ್ನ ಜವಾಬ್ದಾರಿ. ಆ ಫಲದಲ್ಲಿ ನನಗೆ ಅಧಿಕಾರ ಇಲ್ಲ, ಅದೆಲ್ಲವೂ ಕೂಡ ಭಗವಂತನಿಗೆ ಸೇರ್ಬೇಕು ಅಂತ. ಈಗ ಉದಾಹರಣೆಗೆ ಏನಂತ ಹೇಳ್ತಾರೆ ಅಂದ್ರೆ, ಈ ಬ್ಯಾಂಕಲ್ಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಹಣವನ್ನ ಎಣಿಸ್ತಾರೆ. ಎಣಿಸ್ಬಿಟ್ಟು ಸಂಜೆ ಆದ್ಮೇಲೆ ಅದನ್ನೆಲ್ಲ ಅಲ್ಲೇ ಇಟ್ಟು ಲಾಕ್ ಮಾಡಿ ಹೋಗ್ತಾರೆ. ಆದ್ರೆ ನಾನು ಎಣಿಸಿದ್ದಷ್ಟು ಹಣ ನನ್ನದು ಅನ್ನುವಂಥದ್ದು ಆ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಆ ರೀತಿ ಅಂತ ಮನಸ್ಥಿತಿಗೆ ಬಂದ್ರೆ ಏನಾಗುತ್ತೆ? ಹರೇ ಕೃಷ್ಣ. ಎಣಿಸಿದ್ದೆಲ್ಲ ನಂದೇ ಅಂತ ಹೇಳಿದ್ರೆ ಹೇಗಿರುತ್ತೆ? ಬಂಧನಕ್ಕೆ ಒಳಗಾಗ್ತೀವಿ. ಬಂಧನಕ್ಕೊಳಗಾಗ್ತಾರೆ. ಅದೆಲ್ಲ ಅಂಥದ್ದೆಲ್ಲ ಆಗುತ್ತೆ. ಹಾಗೇನೆ ಇಲ್ಲಿ ಕೂಡ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಇಲ್ಲಿ ಕೆಲಸ ಮಾಡೋಕ್ಕೆ ಅಂತಾನೆ ಅಷ್ಟೇನೆ ನಮ್ದು ಜವಾಬ್ದಾರಿ. ಅಂದ್ರೆ ಜೀವೇರಿ ಸ್ವರೂಪ ನಿತ್ಯರಿ ಕೃಷ್ಣದಾಸ. ನಾವು ಭಗವಂತನ ಸೇವಕರು. ಸೇವೆ ಮಾಡಕ್ಕೆ ಬಂದಿದ್ದ ಜಾಗದಲ್ಲಿ ಇದೆಲ್ಲ ನಂದು, ನಾನ್ ಭೋಗಿಸ್ಬೇಕು, ನಾನೇನಕ್ಕೆ ಭಗವಂತನ ಕೊಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ಅಂದ್ರೆ ಮಹಾಮಾಯೆ ನಮ್ಮನ್ನ ಬಂಧಿಸಿ ಬಿಡ್ತಾಳೆ. ಆ ಗುಣಗಳ ಮೂಲಕ ನಮ್ಮನ್ನ ಬಂಧಿಸ್ತಾಳೆ. ಮತ್ತೆ ಕಾಲಕ್ಕೂ ಈ ಒಂದು ಬಂಧನದಿಂದ ನಮಗೆ ಮುಕ್ತಿ ಅನ್ನುವಂಥದ್ದು ಸಿಗೋದು ಕಷ್ಟ. ಆದ್ರೆ ಯಾರು ಬ್ರಹ್ಮನ್ ಹಂತಕ್ಕೆ ಬಂದಿರ್ತಾರೆ, ಈ ವಿಚಾರವನ್ನ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಇದು ನನ್ನದ ಕೆಲಸ ಅಷ್ಟೇ, ನಂದು ಕೆಲಸ ಇಲ್ಲಿ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಆದ್ರೆ ಫಲದಲ್ಲಿ ನನಗೆ ಯಾವುದೇ ಅಧಿಕಾರ ಇಲ್ಲ, ಅದು ಭಗವಂತನಿಗೆ ಸೇರಿದ್ದು ಅಂತ ಹೇಳಿ ಅದನ್ನ ಭಗವಂತನಿಗೆ ನೀಡುವಂಥವ್ರು. ಅಂಥವ್ರು ಬ್ರಹ್ಮನ್ ಹಂತದಲ್ಲಿ ಪರಿಪೂರ್ಣತೆಯನ್ನು ಪಡೆದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಸುಲಭವಾಗಿ ಈ ಹಂತವನ್ನ ತಲುಪಿದ್ದಾರೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದಿ. ಮಾತಾಜಿ. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುತಸ್ಯ ಚ ವಿವಿಕ್ತಸೇವಿ ಲಘ್ವಾ ಶ್ರೀ ಯತ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ನಿಶ್ಚಯವಾಗಿ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸುತ್ತಾನೆ, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸುತ್ತಾನೆ, ರಾಗದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ, ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಿಸುತ್ತಾನೆ, ಸದಾ ಸಮಾಧಿಯಲ್ಲಿರುತ್ತಾನೆ, ನಿರ್ಲಿಪ್ತನಾಗಿರುತ್ತಾನೆ, ಅಹಂಕಾರ, ದರ್ಪ, ಕಾಮ, ಕ್ರೋಧ ಮತ್ತು ಐಹಿಕ ವಸ್ತುಗಳ ಪರಿಗ್ರಹದಿಂದ ಮುಕ್ತನಾಗಿರುತ್ತಾನೆ, ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ಬುದ್ಧಿಯಿಂದ ಪರಿಶುದ್ಧನಾದವನು ಸತ್ವಗುಣದಲ್ಲಿಯೇ ತನ್ನನ್ನು ಇರಿಸಿಕೊಳ್ಳುತ್ತಾನೆ. ಹೀಗೆ ಮನುಷ್ಯನು ಮನಸ್ಸನ್ನು ನಿಗ್ರಹಿಸಿ ಸದಾ ಸಮಾಧಿಯಲ್ಲಿರುತ್ತಾನೆ. ಅವನಿಗೆ ಇಂದ್ರಿಯ ಸುಖದ ವಸ್ತುಗಳಲ್ಲಿ ಮೋಹವಿಲ್ಲ, ತನ್ನ ಕೆಲಸ ಕಾರ್ಯಗಳಲ್ಲಿ ರಾಗದ್ವೇಷಗಳಿಲ್ಲ,
ಹೀಗೆ ಮೋಹವಿಲ್ಲದ ಮನುಷ್ಯನು ಸಹಜವಾಗಿ ಏಕಾಂತ ಸ್ಥಳದಲ್ಲಿರಲು ಬಯಸುತ್ತಾನೆ. ಅಗತ್ಯವಾದುದಕ್ಕಿಂತಲೂ ಹೆಚ್ಚು ತಿನ್ನುವುದಿಲ್ಲ. ದೇಹ ಮತ್ತು ಮನಸ್ಸಿನ ವ್ಯಾಪಾರವನ್ನು ನಿಯಂತ್ರಿಸುತ್ತಾನೆ. ಆತನಿಗೆ ಮಿಥ್ಯಾ ಅಹಂಕಾರವಿಲ್ಲ, ಏಕೆಂದರೆ ಅವನು ದೇಹವೇ ತಾನು ಎಂದು ಭಾವಿಸುವುದಿಲ್ಲ. ಎಷ್ಟೋ ಐಹಿಕ ವಸ್ತುಗಳನ್ನು ಸ್ವೀಕರಿಸಿ ದೇಹವನ್ನು ಕುಗ್ಗಿಸಿ ಬಲಶಾಲಿಯನ್ನಾಗಿ ಮಾಡಲು ಅವನಿಗೆ ಇಷ್ಟವಿಲ್ಲ. ಬದುಕಿನ ಬಗ್ಗೆ ದೈಹಿಕ ಪರಿಕಲ್ಪನೆ ಇಲ್ಲದಿರುವುದರಿಂದ ಅವನಿಗೆ ಮಿಥ್ಯಾ ದರ್ಪವಿಲ್ಲ. ಪ್ರಭುವಿನ ಕೃಪೆಯಿಂದ ತನಗೆ ಲಭ್ಯವಾದುದರಲ್ಲಿ ಪಟ್ಟುಕೊಳ್ಳುತ್ತಾನೆ ಮತ್ತು ಇಂದ್ರಿಯ ಸುಖವಿಲ್ಲದಿದ್ದರೆ ಕೋಪ ಮಾಡಿಕೊಳ್ಳುವುದಿಲ್ಲ. ಅವನು ಇಂದ್ರಿಯಗಳ ವಸ್ತುಗಳನ್ನು ಪಡೆಯಲು ಪ್ರಯತ್ನಿಸುವುದಿಲ್ಲ. ನಿತ್ಯ ಅಹಂಕಾರದಿಂದ ಸಂಪೂರ್ಣವಾಗಿ ಮುಕ್ತನಾದಾಗ ಎಲ್ಲ ಐಹಿಕ ವಸ್ತುಗಳಲ್ಲಿ ಮೋಹವನ್ನು ಬಿಟ್ಟು ಬಿಡುತ್ತಾನೆ. ಬ್ರಹ್ಮನ್ ಸಾಕ್ಷಾತ್ಕಾರದ ಹಂತ ಇದು. ಇದನ್ನು ಬ್ರಹ್ಮಭೂತ ಎಂದು ಕರೆಯುತ್ತಾರೆ. ಮನುಷ್ಯನು ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆ ಹೊಂದಿದಾಗ ಶಾಂತ ಮನಸ್ಕನಾಗುತ್ತಾನೆ ಮತ್ತು ತಳಮಳಗೊಳ್ಳುವುದಿಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ವರ್ಣಿಸಿದೆ 2.70. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸನ್ ಶಾಂತಿಮಾಪ್ನೋತಿ ಯ ನ ಕಾಮಕಾಮಿ. ಸದಾ ತುಂಬಿದ್ದರೂ ಅಚಲವಾಗಿರುವ ಸಮುದ್ರವನ್ನು ಪ್ರವೇಶಿಸುವ ನದಿಗಳಂತೆ ಅವಿರತವಾಗಿ ಹರಿದು ಬರುವ ಆಸೆಗಳಿಂದ ಯಾರು ತಳಮಳಗೊಳ್ಳುವುದಿಲ್ಲವೋ ಆತನಿಗೆ ಮಾತ್ರ ಶಾಂತಿ ದೊರೆಯುತ್ತದೆ. ಅಂತಹ ಆಸೆಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರದ ಹಂತದ ಅಂದ್ರೆ ಆ ನೆಲೆಗೆ ಬಂದವನ ಒಂದು ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಯಾರು ಆ ಒಂದು ಸ್ಥಿತಿಗೆ ಬಂದಿದ್ದಾರೆ ಅಂತಹ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತಂದ್ರೆ ಅವನ ಬುದ್ಧಿ ಪರಿಶುದ್ಧವಾಗಿರುತ್ತೆ ಅಂತ. ಅಂದ್ರೆ ಅವನ ಬುದ್ಧಿ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೆ. ಮತ್ತೆ ಧೃತಿಯಿಂದ ಮನಸ್ಸನ್ನ ನಿಯಂತ್ರಿಸ್ತಾನೆ. ಅಂದ್ರೆ ಧೃತಿ ಅಂತಂದ್ರೆ ದೃಢ ನಿಶ್ಚಯ ಮಾಡಿ ಆ ಮನಸ್ಸಿನ ಮೇಲೆ ಹತೋಟಿಯನ್ನ ಅವನು ಸಾಧಿಸಿರ್ತಾನೆ. ಯಾವಾಗ ಬುದ್ಧಿ ಪರಿಶುದ್ಧ ಆಗುತ್ತೆ, ನಾವು ನೋಡಿದೀವಿ ಇಂದ್ರಿಯಗಳನ್ನ ಮನಸ್ಸು ನಿಗ್ರಹಿಸುತ್ತೆ, ಮನಸ್ಸನ್ನ ಬುದ್ಧಿ ನಿಗ್ರಹಿಸುತ್ತೆ ಅಂತ. ಆ ಬುದ್ಧಿ ಅದು ಭಗವಂತನ ಸೇವೆಯಲ್ಲಿ ತೊಡಗಿದಾಗ, ಯಾವಾಗ ಒಂದು ಕೃಷ್ಣ ಪ್ರಜ್ಞೆಯ ಒಂದು ಮನಸ್ಥಿತಿಯಲ್ಲಿ ನಾವಿರ್ತೀವಿ, ಆಗ ನಮ್ಮೆಲ್ಲ ಇಂದ್ರಿಯಗಳು ಅವು ಏನಂತ ಹೇಳ್ತಾರೆ ಅಂದ್ರೆ ಹಲ್ಲು ಕಿತ್ತಿದ ಹಾವಿನ ಹಾಗೆ ಅಂತ. ಅದರಿಂದ ಇನ್ಯಾವುದೇ ಒಂದು ಕಷ್ಟಗಳು ಆಗೋದಿಲ್ಲ ಅಂತ. ಹಾಗೆ ಇಂದ್ರಿಯ ತೃಪ್ತಿಯ ವಸ್ತುಗಳನ್ನ ಅವನು ಬಿಟ್ಟು ಬಿಡ್ತಾನೆ. ಅಂದ್ರೆ ಅವನಿಗೆ ಆ ಒಂದು ಆತ್ಮದ ನೆಲೆಗೆ ಬಂದು ಬಿಡ್ತಾನೆ. ನಾನು ಈ ದೇಹ ಅಲ್ಲ, ಈ ದೇಹ ಅನ್ನುವಂಥದ್ದು ನನಗೆ ಈಗ ಸಿಕ್ಕಿರುವಂತಹ ಒಂದು ಅವಕಾಶ ಅಷ್ಟೇ. ಆದ್ರೆ ಆ ದೇಹ ಅನ್ನುವಂಥದ್ದು ಅದರ ಪೋಷಣೆ ಅನ್ನುವಂಥದ್ದು ಮತ್ತೆ ಅದರ ಒಂದು ಇಚ್ಛೆಗಳನ್ನ ಈಡೇರಿಸುವಂಥದ್ದು ಜೀವನದ ಪರಮ ಉದ್ದೇಶ ಅಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಎಲ್ಲಾ ಇಂದ್ರಿಯ ತೃಪ್ತಿಯ ವಸ್ತುಗಳನ್ನ ಅವನು ಅಂದ್ರೆ ಅದನ್ನ ದೂರ ಇಡ್ತಾನೆ. ಮತ್ತೆ ರಾಗ ದ್ವೇಷಗಳಿಂದ ಮುಕ್ತನಾಗ್ತಾನೆ. ಅವನಿಗೆ ಗೊತ್ತಾಗುತ್ತೆ ಅಂದ್ರೆ ಯಾವುದು ಒಳ್ಳೇದು ಅಥವಾ ಇದು ನನಗೆ ಬೇಕು, ಇದು ನನಗೆ ಬೇಡ, ಇಂತಹ ಒಂದು ದ್ವಂದ್ವಗಳು ಅವನಲ್ಲಿ ಇರೋದಿಲ್ಲ. ಮತ್ತೆ ಏಕಾಂತ ಸ್ಥಳ ಅಂತಂದ್ರೆ ಇಲ್ಲಿ ಈ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಸರಿಯಾದ ಒಂದು ಸಂಘ, ಭಕ್ತರ ಸಂಘದಲ್ಲಿ ಅವರು ಇರ್ತಾರೆ. ಆದ್ರೆ ಈ ಲೌಕಿಕ ಜನರು ಯಾರಿರ್ತಾರೆ, ಲೌಕಿಕ ಮನಸ್ಥಿತಿಯ ಜನ ಯಾರಿರ್ತಾರೆ, ಅಂತವರಿಂದ ಅವರು ದೂರ ಇರ್ತಾರೆ. ಮತ್ತೆ ಸ್ವಲ್ಪನೇ ಆಹಾರ, ಅಂದ್ರೆ ಈ ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಅವರು ಸ್ವೀಕಾರ ಮಾಡ್ತಾರೆ. ಮತ್ತೆ ದೇಹ ಮನಸ್ಸು ವಾಕ್ಶಕ್ತಿಯನ್ನ ನಿಯಂತ್ರಿಸ್ತಾರೆ. ಅಂದ್ರೆ ಎಲ್ಲವನ್ನು ಕೂಡ ಎಷ್ಟು ಬೇಕೋ ಅಷ್ಟೇ ಬಳಸ್ತಾರೆ, ಮಾತು, ಮನಸ್ಸು ಮತ್ತೆ ದೇಹ ಎಲ್ಲವನ್ನು ಕೂಡ. ಮತ್ತೆ ಅವರು ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ಮತ್ತೆ ಏನಂತ ಹೇಳ್ತಾರೆ ಅಂದ್ರೆ ಯದ್ಭಾವ ತದ್ಭವತಿ ಅಂತ ಹೇಳ್ತಾರೆ. ಯದ್ಭಾವ ತದ್ಭವತಿ ಅಂತಂದ್ರೆ ನಾವು ಏನನ್ನ ಹೆಚ್ಚು ಯೋಚನೆ ಮಾಡ್ತೀವಿ ನಾವು ಅದೇ ಆಗ್ತೀವಿ ಅಂತ. ಅಂದ್ರೆ ಸದಾ ಅವನು ಭಗವಂತನ ಸ್ಮರಣೆ ಮಾಡ್ತಾ ಸಮಾಧಿ ಸ್ಥಿತಿಯಲ್ಲಿ ಇರೋದ್ರಿಂದ ಏನಾಗ್ತಾನೆ, ಅವನು ಭಗವಂತನ ಒಂದು ಧಾಮಕ್ಕೆ ಹೋಗೋದಕ್ಕೆ ಅರ್ಹನಾಗ್ತಾನೆ. ಹೀಗೆ ಅಹಂಕಾರ, ದರ್ಪ, ಕಾಮ, ಕ್ರೋಧ ಎಲ್ಲ ಒಂದು ಅರಿಷಡ್ ವರ್ಗಗಳು ಏನಿದೆ ಅವುಗಳಿಂದ ಅವನು ಮುಕ್ತನಾಗಿದ್ದಾನೆ. ಮತ್ತೆ ಅವನಿಗೆ ಇದೆಲ್ಲ ಹೇಗೆ ಆ ಒಂದು ಅರಿಷಡ್ ವರ್ಗಗಳನ್ನ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಮೂಲದಲ್ಲಿ ಅವನು ಆ ಒಡೆತನದ ಭಾವನೆಯನ್ನ ಬಿಟ್ಟಿದ್ದಾನೆ. ಅಹಮ್ಮಮ ಅಂದ್ರೆ ನಾನು ಈ ದೇಹಕ್ಕೆ ಸಂಬಂಧಪಟ್ಟದ್ದು ನನ್ನದು ಅನ್ನುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದರಿಂದ ಹೊರಗಡೆ ಬಂದ್ರೆ ಸಾಕು, ಎಲ್ಲ ಅರಿಷಡ್ ವರ್ಗಗಳು ತಂತಾನೆ ಅವು ಹೊರಟು ಹೋಗ್ತವೆ. ಹಾಗೆ ಅವನು ಅಂತಹ ಒಂದು ಮನಸ್ಥಿತಿಗೆ ಬಂದಾಗ ಅವನ ಮನಸ್ಸು ಕೂಡ ಅದು ಶಾಂತವಾಗುತ್ತೆ ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಗುಣಗಳು ಕೂಡ ಸತ್ವಗುಣದಲ್ಲಿರುವಂತಹ ವ್ಯಕ್ತಿಯಲ್ಲಿ ಕಾಣುವಂತಹ ಗುಣಗಳು. ಆದ ಕಾರಣ ಈ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿಯವನು ಸದಾ ಸತ್ವಗುಣದಲ್ಲಿ ಇರ್ತಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದರ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ನಿಗ್ರಹಿಸ್ತಾನೆ, ಎಲ್ಲ ಒಂದು ದ್ವಂದ್ವಗಳಿಂದ ದೂರ ಇದ್ದಾನೆ. ಮತ್ತೆ ಮನಸ್ಸಿನ ವ್ಯಾಪಾರಗಳು ಅಂದ್ರೆ
ಅವನ ಈ ಎಲ್ಲ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ ಅಲ್ವಾ, ಇದರಲ್ಲಿ ಬರುತ್ತೆ ಅಷ್ಟಾಂಗ ಯೋಗದಲ್ಲಿ. ಅಗತ್ಯಕ್ಕಿಂತ ಹೆಚ್ಚು ತಿನ್ನಬಾರದು, ಅಗತ್ಯಕ್ಕಿಂತ ಕಡಿಮೆ ಕೂಡ ತಿನ್ನಬಾರದು, ಅಗತ್ಯಕ್ಕಿಂತ ಹೆಚ್ಚು ನಿದ್ದೆ ಮಾಡಬಾರ್ದು, ಅಗತ್ಯಕ್ಕಿಂತ ಹೆಚ್ಚು ಅಂದ್ರೆ ಕಡಿಮೆ ನಿದ್ದೆ ಮಾಡಬಾರ್ದು. ಇದೆಲ್ಲವೂ ಕೂಡ ಮಾಡುವಂತನು ಸರಿಯಾದ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಭಕ್ತನಾದವನು ಇದನ್ನೆಲ್ಲ ಅವನು ಆ ಈ ರೀತಿ ಯಮ ನಿಯಮಗಳ ಪಾಲನೆ ಮಾಡ್ತಾ ಇರುವಂತದ್ದಲ್ಲ, ಅವನು ತಂತಾನೆ ಆ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾನೆ. ಅಂದ್ರೆ ಈ ದೇಹದ ಪೋಷಣೆ ನಾನು ಮಾಡುವಂತದ್ದು ಎಲ್ಲಿವರೆಗೆ ಅಂತ, ಅಂದ್ರೆ ಈ ದೇಹ ಅನ್ನುವಂಥದ್ದು ನಾನು ಎಷ್ಟು ದಿನ ಉಳಿಸ್ಕೋತೀನಿ ಅಂತ. ಆ ದೇಹ ನನಗೆ ಸಿಕ್ಕಿರುವಂತಹ ಒಂದು ಅವಕಾಶ, ಆ ಅವಕಾಶದಲ್ಲಿ ನಾನು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ರೆ ಅದನ್ನ ನಾನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಮತ್ತೆ ನನ್ನ ಒಂದು ಈ ದೇಹ ಅನ್ನುವಂಥದ್ದು ಒಂದು ಕಾರ್ ಇದ್ದ ಹಾಗೆ ಪ್ರಯಾಣ ಮಾಡ್ಬೇಕು. ನಾನು ಎಲ್ಲಿಗೆ ಪ್ರಯಾಣ ಮಾಡ್ಬೇಕು, ಭಗವಂತನ ಧಾಮಕ್ಕೆ ಹೋಗುವವರೆಗೂ ಈ ಒಂದು ಕಾರ್ ನನಗೆ ಸಿಕ್ಕಿದೆ. ಆ ಕಾರಲ್ಲಿ ನಾನು ಪ್ರಯಾಣ ಮಾಡಿ ಅಲ್ಲಿಗೆ ಸೇರ್ಬೇಕು. ಹಾಗಂತ ನಾನು ಕಾರಲ್ಲಿ ಏನಂತ ಹೇಳ್ತಾರೆ, ಎ ಸಿ ಹಾಕಿಸುವಂಥದ್ದು, ಆಮೇಲೆ ಇನ್ನ ಏನೇನೋ ಅದಕ್ಕೆ ಆ ಏನಂತ ಹೇಳ್ತಾರೆ, ಆಕ್ಸೆಸರೀಸ್. ಆಕ್ಸೆಸರೀಸ್ ಎಲ್ಲ ಹಾಕೊಂಡು ನಾನು ಅದರಲ್ಲಿ ಎಂಜಾಯ್ ಮಾಡ್ತೀನಿ, ನಾನು ಇಲ್ಲೇ ಸುತ್ತಾ ಇರ್ತೀನಿ, ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅವನೆಂತ ಮೂರ್ಖ ಅಂತ. ಅವನಿಗೆ ಸಿಕ್ಕಿದೆ ಒಂದು ಅವಕಾಶ, ಸಮಯ ಕೂಡ ಸ್ವಲ್ಪನೇ ಇದೆ, ಅಷ್ಟರಲ್ಲಿ ಅವನು ಹೋಗಿ ಅವನ್ ಜಾಗ ಸೇರ್ಕೋಬೇಕು. ಅದನ್ನ ಬಿಟ್ಟು ಅವನು ಆ ಕಾರ್ನಲ್ಲಿ ಮೋಹ ಇಟ್ಕೊಂಡು ಅದನ್ನೇ ಡೆಕೋರೇಟ್ ಮಾಡ್ಕೊಂಡು ಕುತ್ಕೊಂಡ ಅಂತಂದ್ರೆ ಮತ್ತೆ ಅವನಿಗೆ ಆ ಸಮಯ ಕೂಡ ಕಳೆದೋಗುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇರುವಂತದ್ದು, ದೇಹ ಅನ್ನುವಂಥದ್ದು ನಮ್ಗೆ ಸಿಕ್ಕಿರುವಂತ ಒಂದು ಅವಕಾಶ, ಅದು ಮನುಷ್ಯ ದೇಹ ಸಿಕ್ಕಿರುವಂತದ್ದು ಅದು ತುಂಬಾ ತುಂಬಾ ಅಪರೂಪ ಅಂತ ಹೇಳ್ತಾರೆ. ಅಂತಹ ಒಂದು ಅವಕಾಶ ಸಿಗೋದು ಅಷ್ಟು ಸುಲಭ ಇಲ್ಲ ಅಂತ. 84 ಲಕ್ಷ ಯೋನಿ ಅಂತಂದ್ರೆ ಎಷ್ಟು ಕೋಟಿ ಕೋಟಿ ವರ್ಷಗಳನ್ನ, ಅಂದ್ರೆ ಎಷ್ಟು ಕೋಟಿ ಕೋಟಿ ಜನ್ಮಗಳನ್ನ ದಾಟಿ ನಾವು ಈ ಒಂದು ದೇಹ ಪಡೆದಿದ್ದೀವಿ. ಆ ದೇಹ ಸಿಕ್ಕಾಗ ಯಾರು ಬುದ್ಧಿವಂತನಿದ್ದಾನೆ ಅವನು ಈ ರೀತಿ ಅದಕ್ಕೆ ಎಷ್ಟು ಬೇಕು ಪೆಟ್ರೋಲ್ ಅಷ್ಟೇ ಕೊಡ್ತಾನೆ, ಎಷ್ಟು ಏನ್ ಅವಶ್ಯಕತೆ ಬೇಕೋ ಆ ಒಂದು ಗಾಡಿ ಓಡೋದಕ್ಕೆ ಅದಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ನೋಡ್ತಾನೆ. ಆ ಗಾಡಿನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಆ ಒಂದು ಗುರಿ ತಲುಪೋದಕ್ಕೆ ಬೇಕಾಗಿರುವಂತಹ ಒಂದು ಸಾಧನವಾಗಿ ಮಾತ್ರನೇ ಹೊರತು ಅದನ್ನೇ ಅವನು ಆಮ್, ತನ್ನ ಜೀವನದ ಧ್ಯೇಯ ಅಂತ ಹೇಳಿ ಅದರ ಹಿಂದೆನೆ ಅವನು ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನೇನ್ ಮಾಡ್ತಾನೆ, ಅವನಿಗೆ ಯಾವುದೇ ರೀತಿಯ ಒಂದು ದರ್ಪವಿಲ್ಲ ಅಂತ ಹೇಳ್ತಾ ಇದ್ದಾನೆ. ದೈಹಿಕ ಪರಿಕಲ್ಪನೆ ಇಲ್ಲವಾದುದರಿಂದ ಅವನಿಗೆ ದರ್ಪ ಇಲ್ಲ, ಅಂದ್ರೆ ತನ್ನ ದೇಹದ ಭಾವನೆಯಲ್ಲಿ ಅವನಿಗೆ ಅಹಂಕಾರ ಪಟ್ಕೊಳ್ಳುವಂತ ವಿಚಾರನೇ ಇಲ್ಲ. ಆತ್ಮದ ನೆಲೆಯಲ್ಲಿರುವಂತವರಿಗೆ ತಾನು ಸೇವಕ ಅಂದ್ಮೇಲೆ ಯಾವ ರೀತಿಯ ಒಂದು ಅಹಂಕಾರ ಪಡೋದಕ್ಕೂ ಅವನು ಸಾಧ್ಯ ಆಗೋದಿಲ್ಲ. ಮತ್ತೆ ಪರಮ ಪ್ರಭುವಿನ ಕೃಪೆಯಿಂದ ತನಗೆ ಏನು ಸಿಕ್ಕಿದೆ ಅದರಲ್ಲಿ ಅವನಿಗೆ ತೃಪ್ತಿ ಅನ್ನುವಂಥದ್ದು ಇದೆ. ಮತ್ತೆ ಆ ಯಾವ್ದಾದ್ರು ತನಗೆ ಸಿಕ್ಕಿಲ್ಲ ಅಂತಂದಾಗ ಅದಕ್ಕಾಗಿ ಅವನು ಕೋಪ ಕೂಡ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಇಂದ್ರಿಯ ವಸ್ತುಗಳನ್ನ ಪಡಿಬೇಕು, ಇನ್ನ ಪಡಿಬೇಕು ಅನ್ನುವಂತಹ ಒಂದು ಪ್ರಯತ್ನ ಕೂಡ ಅವನಲ್ಲಿ ಇರೋದಿಲ್ಲ. ಇದೆಲ್ಲವೂ ಕೂಡ ಒಂದು ಏನಂತ ಹೇಳ್ತಾರೆ, ನನ್ನ ಗುರಿ ಸಾಧನೆಗೆ ಬೇಕಾಗಿರುವಂತಹ ಸಾಧನಗಳು. ಭಗವಂತ ಕೊಟ್ಟಿದ್ದಷ್ಟರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ತನಗೆ ಎಷ್ಟು ಸಿಕ್ಕಿದೆ ಅದನ್ನ ಎಷ್ಟು ಒಳ್ಳೆ ರೀತಿನ ಬಳಸ್ಕೊಂತೀನಿ ಅನ್ನುವಂಥದ್ದು. ಅದಕ್ಕಾಗಿ ಇನ್ನು ಬೇಕು ಮತ್ತು ಬೇಕು, ಇದು ಸಿಗ್ಲಿಲ್ಲ ಅದು ಸಿಗ್ಲಿಲ್ಲ ಅಂತ ಅವನು ಏನಂತ ಹೇಳ್ತಾರೆ ಗೊಣಗಾಡೋದಿಲ್ಲ ಅಂತ. ಹಾಗೆ ಅಹಂಕಾರದಿಂದ ಸಂಪೂರ್ಣವಾಗಿ ಮುಕ್ತನಾದಾಗ ಎಲ್ಲ ಐಹಿಕ ವಸ್ತುಗಳನ್ನ ಮೋಹವನ್ನ ಬಿಟ್ಟು ಬಿಡ್ತಾನೆ. ಈ ನಿತ್ಯಹಂಕಾರ ಅನ್ನುವಂಥದ್ದು, ದೇಹ ಭಾವನೆ ಅನ್ನುವಂಥದ್ದು, ಆ ದೇಹಕ್ಕೆ ಸಂಬಂಧಪಟ್ಟದ್ದು ನನ್ನದು ಅನ್ನುವಂಥದ್ದು, ಈ ಎಲ್ಲ ಮೋಹಗಳು ಅಂತಹ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರದ ಹಂತದಲ್ಲಿ ಅದು ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವನು ಈ ಒಂದು ಐಹಿಕ ಪರಿಕಲ್ಪನೆ ಅನ್ನೋದನ್ನ ಅವನು ಬಿಟ್ಟಿದ್ದಾನೆ, ಆದ ಕಾರಣ ಅವನು ಶಾಂತ ಮನಸ್ಸನ್ನ ಹೊಂದಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಒಂದು ಭಗವದ್ಗೀತೆ 2ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ನಾವು ನೋಡಿದೀವಿ. ಏನಂತ ಅಂದ್ರೆ ಕಾಮ ಅನ್ನುವಂಥದ್ದು ಏನು ಅಂತ. ಕಾಮ ಅಂದ್ರೆ ಏನು ಅಂತಂದ್ರೆ ಅದು ಹತ್ತಿ ಉರಿತಿರುವಂತ ಬೆಂಕಿ, ದಗದಗಿಸಿ ಉರಿಯುವ ಬೆಂಕಿ ಅಂತ ಹೇಳ್ತಾರೆ. ಆ ಕಾಮಕ್ಕೆ ನಾವು ಏನು ಇಂಧನವನ್ನ ಒದಗಿಸಿದಷ್ಟು, ಅಂದ್ರೆ ಇಂಧನ ಒದಗಿಸೋದು ಅಂತಂದ್ರೆ ಈ ಆಸೆ ನನಗಿದೆ, ಇದು ನನಗೆ ಕೊನೆಯ ಆಸೆ ಅಂತ ಅನ್ನುವಂಥದ್ದು. ಇದು ಈಡೇರಿದ್ರೆ ನಾನು ಮತ್ತಿನ್ನೇನು ಬೇಡ ಅಂತ ಹೇಳುವಂಥದ್ದು. ಅದು ಈಡೇರಿದ ಕೂಡಲೇ ಅಲ್ಲಿಗೆ ನಿಲ್ಲಿಸ್ತೀವ ನಾವು? ಇಲ್ಲ ಯಾವತ್ತಾದ್ರೂ ಆ ಮಾತಾಜಿ, ರೀತಿ ಇನ್ನೂ ಬೇಕು ಆಗಿದೆ? ಬೇಕು. ಹಾಗೆ ಅದು ಉರಿತಿರುವ ದಗದಗಿಸಿ ಉರಿತಿರುವ ಬೆಂಕಿಗೆ ತುಪ್ಪವನ್ನು ಸುರಿದ್ರೆ ಅದು ಇನ್ನೂ ಜೋರಾಗಿ ಉರಿಯುತ್ತೆ. ಹಾಗೆ ಬೇಕು ಬೇಕು ಅನ್ನೋಂಥದ್ದು ಕೊನೆ ಅನ್ನೋದೇ ಇರೋದಿಲ್ಲ. ಆದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಯಾರು ಆ ಒಂದು ತೃಪ್ತಿಯನ್ನ ಪಡೆದಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಎಂತಹ ಒಂದು ರೀತಿ ಇರ್ತಾನೆ ಅಂದ್ರೆ, ಒಂದು ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಸದಾ ತುಂಬಿದ್ರೂ ಅಚಲವಾಗಿರುವ ಸಮುದ್ರ, ಪ್ರವೇಶಿಸುವ ನದಿಗಳು, ಅವಿರತವಾಗಿ ಹರಿದು ಬರುವ ಆಸೆಗಳಿಂದ ಯಾರು ತಳಮಳಗೊಳ್ಳುವುದಿಲ್ಲ. ಆದ್ರೆ ಈಗ ನಾವು ನೋಡಿದೀವಿ ಎಷ್ಟೊಂದು ನದಿಗಳು ಸದಾ ಸಮುದ್ರದ ಕಡೆಗೆ ಹರಿತವೆ. ಯಾವತ್ತಾದ್ರೂ ಸಮುದ್ರ ತನ್ನ ಎಲ್ಲೇನ ಮೀರಿದ್ಯಾ? ಇಷ್ಟು ನೀರ್ ಜಾಸ್ತಿ ಆಗೋಯ್ತಪ್ಪ, ನಾನು ಇನ್ನ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ಇನ್ನೊಂದ್ ಸ್ವಲ್ಪ ಭೂಮಿನ ಆಕ್ರಮಿಸ್ಕೊಳ್ತೀನಿ ಅಂತ ಎಲ್ಲ ಯಾವತ್ತಾದ್ರೂ ಆಗಿದ್ಯಾ? ಇಲ್ಲ ಮಾತಾಜಿ.
ಮತ್ತೆ ಅದು ಹೇಗೆ ಅದು ಶಾಂತವಾಗಿದೆಯೋ ಅದೇ ರೀತಿ ಈ ಆಸೆಗಳು ಅನ್ನುವಂತಹ ಒಂದು ಅಲೆಗಳು, ನದಿಗಳು ಎಷ್ಟೇ ಹರಿದ್ರೂ ಕೂಡ ಯಾರು ಈ ಬ್ರಹ್ಮಭೂತ ಸ್ಥಿತಿಗೆ ಬಂದಿದ್ದಾನೆ ಅವನು ತಳಮಳಗೊಳ್ಳೋದಿಲ್ಲ ಅಂತೆ. ಅಂದ್ರೆ ಅವನು ಆ ಒಂದು ಎಲ್ಲೇನ ಮೀರೋದಿಲ್ಲ. ಅಂದ್ರೆ ಈ ಎಷ್ಟೇ ಆಸೆಗಳು ತನ್ನ ಮನಸ್ಸಿನಲ್ಲಿ ಹುಟ್ಟಿದ್ರು ಕೂಡ ತನ್ನನ್ನ ಅದು ಏನಂತ ಹೇಳ್ತಾರೆ, ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು ಕೂಡ ಅವನು ದೃಢ ನಿಶ್ಚಯವಾಗಿ ಕೂತಿದ್ದಾನೆ. ಈ ಆಸೆಗಳು ಅಂದ್ರೆ ಏನು ಅಂತ ಅವ್ನಿಗೆ ಗೊತ್ತಾಗಿದೆ. ಇದು ನನ್ನನ್ನ ಏನಂತ ಹೇಳ್ತಾರೆ, ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇವೆ, ಮಾಯೆಯ ಹಾಗೆ. ಅಂತಹ ಆಸೆಗಳಿಂದ ಅವನು ಹೋಗೋದಿಲ್ಲ. ಅವನಿಗೆ ತೃಪ್ತಿ ಅನ್ನುವಂಥದ್ದು ಯಾವಾಗ ಸಿಗುತ್ತೆ ಅಂತವನಿಗೆ ಮಾತ್ರನೇ ಸಿಗುವಂಥದ್ದು. ಅಂದ್ರೆ ಯಾರು ಆಸೆಗಳನ್ನ ಈಡೇರಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅಂತವ್ರಿಗೆ ತೃಪ್ತಿನೇ ಇಲ್ಲ. ಈಡೇರಿಸ್ಕೊಂಡೆ ಅಂತಂದ್ರೆ ತೃಪ್ತಿ ಆಯ್ತು ಅಂತ ಹೇಳಕ್ಕೆ ಆಗಲ್ಲ, ಇನ್ನೊಂದು ಆಸೆ ಉಟ್ಕೊಳ್ಳುತ್ತೆ. ಆದ್ರೆ ಯಾರು ಆ ಆಸೆಗಳನ್ನ ನಿಗ್ರಹಿಸ್ತಾರೆ, ಅಂದ್ರೆ ಆ ಆಸೆಗಳನ್ನ, ಈ ಆಸೆಗಳು ನನ್ನನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿವೆ, ನಾನು ಹೋಗ್ತಾ ಇರುವಂತ ದಾರಿಗೆ ಅಡ್ಡ ಹಾಕ್ತಿವೆ, ಅದ ಕಾರಣ ಇದನ್ನ ನಾನು ನಿರ್ಲಕ್ಷಿಸ್ತಾರೆ. ಆದ್ರೆ ಅದು ಅವಶ್ಯಕತೆ ಇದ್ರೆ ನಾ ಮಾಡ್ತೀನಿ, ಅವಶ್ಯಕತೆ ಇಲ್ಲ ಅಂತಂದ್ರೆ, ಅಂದ್ರೆ ಭಕ್ತಿ ಕಾರ್ಯಕ್ಕೆ ಅದು ಉಪಯೋಗಕ್ಕೆ ಬಂದ್ರೆ ಅದನ್ನ ಮಾಡ್ತೀನಿ, ಉಪಯೋಗಕ್ಕೆ ಬರ್ಲಿಲ್ಲ ಅಂದ್ರೆ ನನ್ಗೆ ಅದು ಬೇಡ ಅಂತ ಹೇಳುವಂತವನು ನಿಜವಾದ ತೃಪ್ತಿಯನ್ನ, ಆ ಒಂದು ಶಾಂತಿಯನ್ನ ಪಡಿತಾನೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಪ್ರಭುಜಿ. ಬ್ರಹ್ಮ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಚಾತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಂ. ಶ್ರೀಲ ಪ್ರಭುಪಾದಿಂದ ಪ್ರಭುಪಾದಿಗೆ ಜಯವಾಗಲಿ. ಅನುವಾದ: ಹೀಗೆ ಆಧ್ಯಾತ್ಮಿಕ ನೆಲೆಯವರು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಶ್ರೀಲ ಪ್ರಭುಪಾದಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ನಿರಾಕಾರವಾದಿಗೆ ಬ್ರಹ್ಮಭೂತ ಹಂತವನ್ನು ಮುಟ್ಟಿ ಪರಮ ಸತ್ಯದೊಂದಿಗೆ ಒಂದಾಗುವುದು ಕಟ್ಟಕಡೆಯ ಮಾತು, ಅದೇ ಅಂತ್ಯ. ಆದರೆ ಸಾಕಾರವಾದಿಯು ಅಥವಾ ಪರಿಶುದ್ಧ ಭಕ್ತನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಇನ್ನೂ ದೂರ ಹೋಗಬೇಕಾಗುತ್ತದೆ. ಹೀಗೆಂದರೆ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನು ಆಗಲೇ ಮುಕ್ತ ಸ್ಥಿತಿಯಲ್ಲಿದ್ದಾನೆ. ಈ ಮುಕ್ತ ಸ್ಥಿತಿಗೆ ಬ್ರಹ್ಮಭೂತ ಅಥವಾ ಪರಮ ಸತ್ಯದೊಂದಿಗೆ ಒಂದಾಗುವುದು ಎಂದು ಹೆಸರು. ಪರಮ ಸತ್ಯದೊಂದಿಗೆ ಏಕತ್ವವನ್ನು ಸಾಧಿಸದೆ ಮನುಷ್ಯನು ಅವನ ಸೇವೆಯನ್ನು ಮಾಡಲಾರ. ಪರಿಪೂರ್ಣ ಪರಿಕಲ್ಪನೆಯಲ್ಲಿ ಸೇವೆಯನ್ನು ಸ್ವೀಕರಿಸುವವನಿಗೂ ಸೇವೆಯನ್ನು ಮಾಡುವವನಿಗೂ ವ್ಯತ್ಯಾಸ, ಆಧ್ಯಾತ್ಮಿಕ ಅರ್ಥದಲ್ಲಿ ವ್ಯತ್ಯಾಸ ಉಂಟು. ಬದುಕಿನ ಈ ಐಕ ಪರಿಕಲ್ಪನೆಯಲ್ಲಿ ಮನುಷ್ಯನು ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡಿದಾಗ ದುಃಖವೇ ಉಂಟಾಗುತ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದಾಗ ವ್ಯಕ್ತಿಗೆ ದುಃಖವಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಯಾವುದಕ್ಕೂ ದುಃಖ ಪಡಬೇಕಾಗಿಲ್ಲ, ಏನನ್ನೂ ಬಯಸಬೇಕಾಗಿಲ್ಲ. ಭಗವಂತನು ಪೂರ್ಣನಾದದ್ದರಿಂದ ಕೃಷ್ಣ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಯಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾದವನು ಸಹ ಪೂರ್ಣನಾಗುತ್ತಾನೆ. ಅವನು ಕೊಳಕು ನೀರೆಲ್ಲ ಹೋದ ನದಿಯ ಹಾಗೆ. ಪರಿಶುದ್ಧ ಭಕ್ತನಿಗೆ ಕೃಷ್ಣನನ್ನು ಬಿಟ್ಟು ಬೇರಾವ ಯೋಚನೆಯೂ ಇಲ್ಲದಿರುವುದರಿಂದ ಅವನು ಸದಾ ಪ್ರಸನ್ನನಾಗಿರುತ್ತಾನೆ. ಅವನು ಪ್ರಭುವಿನ ಸೇವೆಯಲ್ಲಿ ಪೂರ್ಣನಾಗಿರುತ್ತಾನೆ. ಆದುದರಿಂದ ಯಾವುದೇ ಐಕ ನಷ್ಟಕ್ಕಾಗಿ ದುಃಖಿಸುವುದಿಲ್ಲ, ಐಕ ಗಳಿಕೆಗೆ ಆಸೆ ಪಡುವುದಿಲ್ಲ. ಅವನಿಗೆ ಐಕ ಭೋಗದ ಆಸೆ ಇಲ್ಲ, ಏಕೆಂದರೆ ಪ್ರತಿಯೊಬ್ಬ ಜೀವಿಯೂ ಪರಮ ಪ್ರಭುವಿನ ವಿಭಿನ್ನ ಅಂಶ. ಆದುದರಿಂದ ನಿರಂತರವಾಗಿ ಪ್ರಭುವಿನ ಸೇವಕ ಎನ್ನುವುದು ಅವನಿಗೆ ತಿಳಿದಿದೆ. ಐಕ ಸುಖದಲ್ಲಿ ಅವನು ಒಬ್ಬರು ಮೇಲು ಮತ್ತೊಬ್ಬರು ಕೀಳು ಎಂದು ಕಾಣುವುದಿಲ್ಲ. ಮೇಲಿನ ಮತ್ತು ಕೆಳಗಿನ ಸ್ಥಾನಗಳು ಕ್ಷಣಿಕವಾಗಿ ಗೋಚರವಾಗುವ ಅಥವಾ ಅದೃಶ್ಯವಾಗುವ ಸಂಗತಿಗಳಿಗೂ ಭಕ್ತನಿಗೂ ಸಂಬಂಧವಿಲ್ಲ. ಅವನು ಕಲ್ಲಿಗೂ ಚಿನ್ನಕ್ಕೂ ಒಂದೇ ಬೆಲೆ ಕೊಡುತ್ತಾನೆ. ಇದು ಬ್ರಹ್ಮಭೂತ ಸ್ಥಿತಿ. ಪರಿಶುದ್ಧ ಭಕ್ತನು ಈ ಸ್ಥಿತಿಯನ್ನು ಸುಲಭವಾಗಿ ತಲುಪುತ್ತಾನೆ. ಅಸ್ತಿತ್ವದ ಈ ಸ್ಥಿತಿಯಲ್ಲಿ ಪರಬ್ರಹ್ಮನೊಡನೆ ಒಂದಾಗಿ ತನ್ನ ಪ್ರತ್ಯೇಕ ವ್ಯಕ್ತಿತ್ವಗಳನ್ನು ನಾಶಗೊಳಿಸುವ ಯೋಚನೆಯು ನರಕ ಸದೃಶವಾಗುತ್ತದೆ. ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವ ವಿಚಾರವು ಪರಿಯ ಭ್ರಮೆಯಾಗುತ್ತದೆ ಮತ್ತು ಇಂದ್ರಿಯಗಳು ಹಲ್ಲು ಮುರಿದ ಹಾವಿನಂತಾಗುತ್ತವೆ. ಹಲ್ಲು ಮುರಿದ ಹಾವಿನಿಂದ ಹೇಗೆ ಭಯವಿಲ್ಲವೋ ಹಾಗೆ ಪ್ರಯತ್ನವೇ ಇಲ್ಲದೆ ನಿಯಂತ್ರವಾಗುವ ಇಂದ್ರಿಯಗಳಿಂದ ಭಯವಿಲ್ಲ. ಪ್ರಾಪಂಚಿಕತೆಯ ಸೋಂಕು ತಗುಲಿದವನಿಗೆ ಪ್ರಪಂಚವು ದುಃಖಮಯ, ಆದರೆ ಭಕ್ತನಿಗೆ ಇಡೀ ಪ್ರಪಂಚವು ವೈಕುಂಠದಂತೆ. ಭಕ್ತನ ಮಟ್ಟಿಗೆ ಐಹಿಕ ವಿಶ್ವದಲ್ಲಿನ ಅತ್ಯುನ್ನತ ವ್ಯಕ್ತಿಯು ಇರುವೆಗಿಂತ ಮುಖ್ಯವಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯುಗಕ್ಕೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಉಪದೇಶಿಸಿದರು. ಅವರ ದಯೆಯಿಂದ ಈ ಹಂತವನ್ನು ಮುಟ್ಟಬಹುದು. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು ಮಾತಾಡಿ. ಧನ್ಯವಾದಗಳು ಜಯ ಹರೇ ಕೃಷ್ಣ. ಇಲ್ಲಿ ನಮಗೆ ಆ ಒಂದು ಬ್ರಹ್ಮಭೂತ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿ
ಯಾವ ರೀತಿ ಇರ್ತಾನೆ ಅಂತ, ಅಂದ್ರೆ ಆ ಬ್ರಹ್ಮನ್ ಸಾಕ್ಷಾತ್ಕಾರ ಹೊಂದಿದಂತ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದಂತವನು ಅವನು ಯಾವಾಗ್ಲೂ ಆನಂದವಾಗಿರ್ತಾನೆ. ಅಂದ್ರೆ ನಾವು ನೋಡಿದ್ವಿ, ಯಾರು ಭೌತಿಕ ಜಗತ್ತಿನಲ್ಲಿದ್ದಾನೆ ಅವನು ದುಃಖಾಲಯ, ನಾವ್ ಹೇಳ್ತೀವಿ ಇದು ದುಃಖಾಲಯ ಅಶಾಶ್ವತ ಅಂತ. ಆದ್ರೆ ಯಾರು ಭಕ್ತರಿರ್ತಾರೆ ಅವ್ರಿಗೆ ನರಕ ಕೂಡ ವೈಕುಂಠ ಲೋಕ ಅಂತ ಹೇಳ್ತಾರೆ. ಅಂದ್ರೆ ತೀರ್ಥಂ ಕುರುವಂತಿ ತೀರ್ಥಾನಿ, ಅಂದ್ರೆ ಅವ್ರು ಎಲ್ಲಿದ್ದಾರೆ, ಭಕ್ತರು ಎಲ್ಲಿದ್ದಾರೆ, ಅವ್ರು ಇರುವಂತಹ ಜಾಗನೇ ಅದು ಬೃಂದಾವನ ಅಂತ. ಹಾಗೆ ಅವರು ಇರುವಂತಹ ಸ್ಥಳವನ್ನೇ ಭಕ್ತಿ ಕಾರ್ಯಗಳಲ್ಲಿ ತೊಡಗ್ತಾ ಅದನ್ನ ವೈಕುಂಠವನ್ನಾಗಿಸ್ತಾರೆ ಅಂತ. ಹಾಗೆ ಅವನು ಯಾವಾಗ್ಲೂ ಆ ವೈಕುಂಠದ ಒಂದು ಮನಸ್ಥಿತಿಯಲ್ಲಿ ಇರೋದ್ರಿಂದ ಅವನು ಸದಾ ಪ್ರಸನ್ನನಾಗಿರ್ತಾನೆ. ಮತ್ತೆ ಅವನು ಯಾವುದಕ್ಕೂ ಶೋಕಿಸೋದು ಮತ್ತೆ ಏನನ್ನು ಬಯಸೋದಿಲ್ಲ. ಅಂದ್ರೆ ಅವನಿಗೆ ಆ ದೇಹ ಭಾವನೆ ಸ್ವಲ್ಪ ಮಾತ್ರ ಕೂಡ ಇರೋದಿಲ್ಲ. ಆ ಕಾರಣದಿಂದ ಅವನಿಗೆ ಈ ಸುಖ ದುಃಖಗಳು ಏನೆಲ್ಲ ಒಂದು ಭೌತಿಕ ಜಗತ್ತಿನಲ್ಲಿ ಬರುತ್ತೆ ಅದರಲ್ಲಿ ಅವನಿಗೆ ಹೆಚ್ಚು ಆಸಕ್ತಿ ಇಲ್ಲ. ಅದೆಲ್ಲವೂ ಕೂಡ ಕ್ಷಣಿಕ, ಒಂದು ನಿಮಿಷ ಇರುತ್ತೆ, ಇನ್ನೊಂದು ನಿಮಿಷ ಇರೋದಿಲ್ಲ. ಅಂದ್ರೆ ಈ ಒಂದು ಏನಂತ ಹೇಳ್ತಾರೆ, ರೋರರ್ ಏನಂತ ಹೇಳ್ತಾರೆ ಅದು, ಜೈಂಟ್ ವೀಲ್ ಅಂತ ಹೇಳ್ತಾರೆ, ಮೇಲೆ ಕೆಳಗಡೆ ಹೋಗುವಂಥದ್ದು. ಒಂದು ಸಲ ಪುಣ್ಯ ಪಡೆದು ನಾವು ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸೋದು, ಮತ್ತೆ ಅದು ಕಳೆದ ಮೇಲೆ ಮತ್ತೆ ಭೂಮಿಗೆ ಬರುವಂಥದ್ದು. ಇನ್ನೇನೋ ಪಾಪ ಮಾಡಿ ನರಕಲೋಕಗಳಿಗೆ ಹೋಗೋದು, ಮತ್ತೆ ಅದನ್ನ ಕಳ್ಕೊಂಡು ಮತ್ತೆ ಭೂಮಿಗೆ ಬರುವಂಥದ್ದು. ಹೀಗೆ ಕ್ಷಣಿಕ ಸುಖ ದುಃಖ ಅನ್ನುವಂಥದ್ದು ಅದು ಬಂದು ಹೋಗ್ತಾನೆ ಇರುತ್ತೆ. ಆದ್ರೆ ಅದ್ರ ಕಡೆ ಅವನಿಗೆ ಯಾವುದೇ ಲಕ್ಷ್ಯ ಇಲ್ಲ. ಅವನಿಗೆ ಶಾಶ್ವತವಾದ ಯಾವುದು ಒಂದು ಆನಂದ ಇದೆ, ಆ ಒಂದು ಆನಂದದ ಕಡೆನೆ ಅವನ ಒಂದು ಗುರಿ ಸಾಧನೆ ಇರುತ್ತೆ. ಮತ್ತೆ ಅವನು ಆ ಎಲ್ಲಾ ಜೀವಿಗಳನ್ನು ಸಮನಾಗಿ ಕಾಣ್ತಾನೆ. ಅಂದ್ರೆ ಎಲ್ಲರನ್ನು ಕೂಡ ಆತ್ಮದ ಸ್ಥಿತಿಯಲ್ಲಿ ಕಾಣ್ತಾನೆ. ಆತ್ಮ ಪರಮಾತ್ಮರ ಒಂದು ಇರುವಿಕೆಯನ್ನು ಪ್ರತಿಯೊಂದು ಜೀವಿಯಲ್ಲಿಯೂ ಕಾಣ್ತಾನೆ. ಇದನ್ನ ನಾವು ಲೆವೆಲ್ 1 ಅಲ್ಲಿ ನೋಡ್ತೀವಿ. ಹೇಗೆ ಒಂದು ಪಂಡಿತನಾದವನು ಅವನು ಎಲ್ಲಾ ಒಂದು ಜೀವಿಗಳನ್ನ, ಅಂದ್ರೆ ಒಂದು ಬ್ರಾಹ್ಮಣ ಇರ್ಬೋದು, ಒಂದು ಆಮ್ ನಾಯಿ ಇರ್ಬೋದು, ನಾಯಿ ಮಾಂಸ ತಿನ್ನುವಂತಹ ಅಂತ್ಯಜ ಇರ್ಬೋದು, ಎಲ್ಲರನ್ನು ಕೂಡ ಅವನು ಒಂದೇ ಮನಸ್ಥಿತಿಯಲ್ಲಿ ಕಾಣ್ತಾನೆ ಅಂತ. ಅಂದ್ರೆ ಅವನು ಆತ್ಮದ ಸ್ವರೂಪದಲ್ಲಿ ಕಾಣ್ತಾನೆ. ಪ್ರತಿಯೊಂದು ಜೀವಿನೂ ಕೂಡ ಆತ್ಮದ ನೆಲೆಯಲ್ಲಿ ಅವನು ನೋಡ್ತಾನೆ. ಆದ್ರೆ ಎಲ್ಲವೂ ಕೂಡ ನನ್ನ ಹಾಗೆ ಇನ್ನೊಂದು ಜೀವಾತ್ಮ ಅನ್ನುವಂಥದ್ದನ್ನ ಅವನು ತಿಳಿದಿರ್ತಾನೆ. ಅಲ್ಲಿ ಯಾವುದೇ ಭೇದ ಭಾವ ಅನ್ನೋದನ್ನ ಅವನು ದೇಹದ ಒಂದು ಮನಸ್ಥಿತಿಯಲ್ಲಿ ಅವರನ್ನ ನೋಡೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಸಮಾನವಾಗಿ ಕಾಣ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ತನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನ ಪಡಿತಾನೆ. ಅಂದ್ರೆ ಭಗವಂತನ ಭಕ್ತಿ ಸೇವೆನ ಯಾರು ಸಾಕಾರವಾದಿಗಳಿದ್ದಾರೆ ಅವರು ಪಡಿತಾರೆ. ಆದ್ರೆ ನಿರಾಕಾರವಾದಿಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹಂತಕ್ಕೆ ಬಂದಾಗ ಅವರು ಭಗವಂತನಲ್ಲಿ ಒಂದಾಗ್ಬೇಕು ಅನ್ನೋ ಪ್ರಯತ್ನ ಪಡ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಇದು ದುಃಖಾಲಯ ಅಂತ ಹೇಳ್ತಾರೆ. ನಿರಾಕಾರವಾದಿಗಳು ಇದು ದುಃಖಾಲಯ ಅಂತ ಒಪ್ಕೋತಾರೆ. ಆದ್ರೆ ಈ ದೇಹ ಅನ್ನುವಂಥದ್ದು ನನಗೆ ಎಲ್ಲಾ ಸಂಕಷ್ಟಗಳಿಗೆ ಮೂಲ ಕಾರಣ ಅಂತ ತಿಳಿತಾರೆ. ಈ ದೇಹ ಅನ್ನುವಂಥದ್ದನ್ನ ನಾನು ಕೊನೆಗೊಳಿಸ್ಬೇಕು ಅಂತ ಅಂತಾರೆ. ಈ ದೇಹ ನಾನು ಅನ್ನುವಂಥದ್ದೇ ಏನ್ ನಾನು ಪಡ್ಕೊಂಡಿದ್ದೀನಿ, ಅದರಿಂದ ನನ್ಗೆ ಇಷ್ಟೆಲ್ಲ ಕಷ್ಟ ಇದೆ. ನಾನು ಅನ್ನುವಂಥದ್ದು ಇಲ್ಲವಾಗ್ಬೇಕು ಅಂತಂದ್ರೆ ನಾನು ಭಗವಂತನಲ್ಲಿ ಐಕ್ಯ ಆಗ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವರಲ್ಲಿ ಇರುತ್ತೆ. ಅಂದ್ರೆ ಈ ಒಂದು ಅದ್ವೈತವಾದಿಗಳು ಅವ್ರೇನ್ ಮಾಡ್ತಾರೆ, ಭಗವಂತನಲ್ಲಿ ಸಾಯುಜ್ಯ ಮೋಕ್ಷವನ್ನ ಪಡಿಲಿಕ್ಕೆ ಬಯಸ್ತಾರೆ. ಆ ಒಂದು ಪ್ರಭೆಯಲ್ಲಿ ಅವರು ಲೀನವಾಗ್ತಾರೆ. ಆದ್ರೆ ಯಾರು ಸಾಕಾರವಾದಿಗಳಿದ್ದಾರೆ, ಅಂದ್ರೆ ಭಗವಂತನ ಒಂದು ಆರಾಧಕರಿದ್ದಾರೆ, ಅವರಿಗೆ ಅಂತಹ ಒಂದು ಸ್ಥಿತಿ ಅನ್ನುವಂಥದ್ದು ನರಕ ಸದೃಶ್ಯ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಯಾವತ್ತೂ ಕೂಡ ನಿರಾಕಾರವಾದಿಗಳು ಆ ರೀತಿ ಅನ್ಕೊಂಡ್ರು ಕೂಡ ಆ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಇಲ್ಲದಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರ್ಲಿ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿ, ಎಲ್ಲೇ ಹೋದ್ರೂ ಕೂಡ ನಮ್ಮ ವ್ಯಕ್ತಿತ್ವ, ಆ ಒಂದು ಆತ್ಮದ ಸ್ವರೂಪ ಅನ್ನುವಂಥದ್ದು ಅದು ಸದಾ ಇದ್ದೇ ಇರುತ್ತೆ. ಅದನ್ನ ನಾವು ಇಲ್ಲ ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ ಕಾರಣ ಭಕ್ತರು ಅವರು ನರಕಕ್ಕೆ ಹೋದ್ರು ಕೂಡ ಭಗವಂತನ ಭಕ್ತಿ ಸೇವೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗೆ ಅವರು ಮುಕ್ತ ಸ್ಥಿತಿಲಿ, ಅಂದ್ರೆ ಭಗವಂತನ ಜೊತೆ ಯಾವಾಗ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೆ, ಅಲ್ಲಿ ಕೂಡ ಅವ್ರಿಗೆ ಸೇವೆ ಸಿಕ್ಕಿಲ್ಲ ಅಂತಂದ್ರೆ ಅದು ಕೂಡ ಅವ್ರಿಗೆ ತುಂಬಾ ಬೇಸರದ ಒಂದು ವಿಚಾರ ಅಂತ ಹೇಳ್ತಾರೆ. ನಾನು ಆಧ್ಯಾತ್ಮಿಕ ಜಗತ್ತಿಗೆ ಬಂದು ಕೂಡ ನನಗೆ ಭಗವಂತನ ಭಕ್ತಿ ಸೇವೆ ಮಾಡೋ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಅದು ನರಕಕ್ಕೆ ಸಮಾನ ಅಂತ. ಹಾಗೆ ಈ ಸಾಯುಜ್ಯ ಮೋಕ್ಷ ಒಂದಾಗುವುದು ಅಂತಂದ್ರೆ ಅಲ್ಲಿ ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ. ಅಂದ್ರೆ ನಾನು ವ್ಯಕ್ತಿತ್ವ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ ಹೊರತು ನನ್ನ ವ್ಯಕ್ತಿತ್ವ ಇನ್ನೂ ಉಳಿದಿದೆ. ಆದ್ರೆ ಅಲ್ಲಿ ನಾನು ನನ್ನ ಪ್ರೀತಿ ವಿನಿಮಯವನ್ನ ಇಟ್ಕೊಳ್ಳೋದಕ್ಕೆ ಅಲ್ಲಿ ಯಾರ ಜೊತೆ ಅಂದ್ರೆ ಯಾರ ಒಂದು ಜೊತೆ ನಮ್ಗೆ ಸಿಗೋದಿಲ್ಲ, ಭಕ್ತರ ಸಂಘ ಸಿಗೋದಿಲ್ಲ, ಭಗವಂತನ ಸೇವೆ ಸಿಗೋದಿಲ್ಲ. ಮತ್ತೆ ಅಂತಹ ಒಂದು ಬದುಕೋದು ನರಕಕ್ಕೆ ಸಮಾನ ಅಂತ ಇಲ್ಲಿ ಭಕ್ತರು ಹೇಳ್ತಾರೆ. ಅಂದ್ರೆ ಈ ಒಂದು ದೇಹ ಭಾವನೆ ಅನ್ನುವಂಥದ್ರ ಪರಿಪೂರ್ಣವಾಗಿ ಬಿಟ್ಟವನಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಕೇಳಿದೀವಲ್ಲ, ಜ್ಞಾನ ಅಂದ್ರೆ ಏನು ಅಂತಂದ್ರೆ ಹೇಳ್ತಾರೆ, ಆ ಒಂದು ಜ್ಞಾನಿಯಾದವನು ಒಂದು ಕಲ್ಲನ್ನ, ಒಂದು ಚಿನ್ನವನ್ನ ಒಂದೇ ರೀತಿ ಕಾಣ್ತಾನೆ ಅಂತ. ಅಂದ್ರೆ ಅವನಿಗೆ ಯಾವುದೇ ವ್ಯತ್ಯಾಸ ಇಲ್ಲ, ಕಲ್ಲಿಗೂ ಚಿನ್ನಕ್ಕೂ ಏನು ವ್ಯತ್ಯಾಸ ಇಲ್ಲ. ಆ ಆ, ಅಂದ್ರೆ ಏನಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಸೇರಿರುವಂತದ್ದು ಎಲ್ಲವೂ ಕೂಡ ಅದು ಕ್ಷಣಿಕ ಮಾತ್ರ. ಅದರಿಂದ ನನಗೆ ಏನು ಶಾಶ್ವತವಾದ ಒಂದು ಪರಿಹಾರ ಸಿಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಸದಾ ಇರ್ತಾರೆ. ಮತ್ತೆ ಅವರು ಈ ಇಂದ್ರಿಯಗಳು ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ ಅವರು ಹೇಳ್ತಾರೆ,
ಭಗವಂತನ ಜೊತೆ ಅಂದ್ರೆ ಪರಮಾತ್ಮನ ಜೊತೆ ಸಾಯುಜ್ಯ ಮೋಕ್ಷ ಅನ್ನುವಂಥದ್ದು ಅದು ನರಕ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವಂಥದ್ದು ಅಂದ್ರೆ ಪುಣ್ಯವನ್ನ ಗಳಿಸಿ ಊರ್ಧ್ವ ಲೋಕಗಳಿಗೆ ಹೋಗಿ ಸುಖವನ್ನ ಅನುಭವಿಸುವಂಥದ್ದು ಅದು ಬರಿಯ ಭ್ರಮೆ ಅಂತ ಹೇಳ್ತಾರೆ. ಅಂದ್ರೆ ಆಕಾಶ ಪುಷ್ಪ ಅಂತ ಹೇಳ್ತಾರೆ. ಆಕಾಶ ಪುಷ್ಪ ಅಂದ್ರೆ ಹೂಗಳು ನಮ್ಗೆ ಆಕಾಶದಲ್ಲಿ ಬೆಳೆಯಕ್ಕಾಗತ್ತಾ? ಹರೇ ಕೃಷ್ಣ. ಹೂವು ನಮ್ಗೆ ಆಕಾಶದಲ್ಲಿ ಬೆಳೆಯಕ್ಕಾಗತ್ತಾ? ಇಲ್ಲ ಮಾತಾಜಿ. ಹಾಗೆ ಈ ಸ್ವರ್ಗದಲ್ಲಿ ಸಿಗುವಂತ ಸುಖ ಅನ್ನುವಂಥದ್ದು ಕೂಡ ಅಂತದೇ ಅಂತ, ಅದೊಂದು ಭ್ರಮೆ ಅಷ್ಟೇ ಅಂತ. ಅದು ಸ್ವಲ್ಪ ಕಾಲ ನಾವು ಹೋಗಿ ಪ್ರಯತ್ನ ಪಟ್ಟು ಸ್ವಲ್ಪ ಸಮಯ ಅಲ್ಲಿ ಇರ್ಬೋದೇ ಹೊರತು ಶಾಶ್ವತವಾಗಿ ನಾವು ಅಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಒಂದು ಇಂದ್ರಿಯಗಳು ಅವರ ಒಂದು ಯಾರು ಭಕ್ತರಿರ್ತಾರೆ ಅವರ ಪರಿಸ್ಥಿತಿಯಲ್ಲಿ ಆ ಇಂದ್ರಿಯಗಳು ಯಾವ ರೀತಿ ಇರ್ತವೆ ಅಂದ್ರೆ, ಅವ್ರಿಗೂ ಇಂದ್ರಿಯಗಳಿದೆ, ಇಂದ್ರಿಯಗಳಿಲ್ಲ ಅಂತಲ್ಲ, ಇಂದ್ರಿಯಗಳಿದೆ. ಮತ್ತೆ ಅವುಗಳೆಲ್ಲ ಹಲ್ಲು ಮುರಿದ ಹಾವುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಯಾವುದೇ ರೀತಿ ಅವನಿಗೆ ತೊಂದರೆನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಆ ಕಾರ್ಯದಲ್ಲಿ ಅವನು ತೊಡಗಿಸಿಬಿಟ್ಟಿದ್ದಾನೆ ಅಂತ. ಹೀಗೆ ಪ್ರಾಪಂಚಿಕ ಸೋಂಕು ಅನ್ನುವಂಥದ್ದು ದುಃಖವನ್ನ ತರುತ್ತೆ. ಯಾವಾಗ ನಾವು ಈ ಒಂದು ಆ ಪ್ರಾಪಂಚಿಕ ಮನಸ್ಥಿತಿಯಲ್ಲಿ ಅಂದ್ರೆ ಲೌಕಿಕವಾಗಿ ಭೌತಿಕವಾಗಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ, ಅದು ನಮಗೆ ಹೆಚ್ಚು ಹೆಚ್ಚು ದುಃಖವನ್ನೇ ಕೊಡುತ್ತೆ. ಆದ್ರೆ ಭಕ್ತನಾದವನು ಎಲ್ಲೇ ಇದ್ರೂ ಕೂಡ ಆ ಭಗವಂತನ ಸ್ಮರಣೆಯಲ್ಲಿ ಇರೋ ಕಾರಣ ಅವನು ಇರುವಂತಹ ಜಾಗ ನರಕನೇ ಆಗಿದ್ರು ಕೂಡ ಅವನು ಅದನ್ನ ತನ್ನ ಭಕ್ತಿ ಕಾರ್ಯಗಳ ಮೂಲಕ ಅದನ್ನ ವೈಕುಂಠದಂತೆ ಮಾಡ್ಕೋತಾನೆ. ಹೀಗೆ ಭಕ್ತನ ಮಟ್ಟಿಗೆ ಐಹಿಕ ವಿಶ್ವದಲ್ಲಿ ಅತ್ಯುನ್ನತ ವ್ಯಕ್ತಿಯು ಇರುವೆಗೆ ಸಮಾನ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಕೆಲವರು ಶ್ರೀಮಂತರು ಅಥವಾ ಕೆಲವರು ಪ್ರಭಾವಿ ವ್ಯಕ್ತಿಗಳು ಅಂತ ನಾವು ವ್ಯತ್ಯಾಸ ನೋಡ್ತೀವಿ. ಒಬ್ಬ ಬಡವ ಇನ್ನೊಬ್ಬ ಶ್ರೀಮಂತ ಆ ರೀತಿ ವ್ಯತ್ಯಾಸಗಳನ್ನ ನಾವು ನೋಡ್ತೀವಿ. ಆದ್ರೆ ಯಾರು ಇಂತಹ ಒಂದು ಬ್ರಹ್ಮಭೂತ ಸ್ಥಿತಿಗೆ ಬಂದಿದ್ದಾನೆ ಅಂತವನಿಗೆ ನಾವು ಯಾರನ್ನ ದೊಡ್ಡ ವ್ಯಕ್ತಿ ಅಂತ ಕರಿತೀವಿ, ಅವನು ಒಂದು ಇರುವೆಗಿಂತ ಏನೋ ಮುಖ್ಯ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದ್ರು ಕೂಡ ಹೇಳ್ತಾ ಇದ್ರು. ಅಂದ್ರೆ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ಭಾರತದಲ್ಲಿ ಪ್ರಧಾನಿಯಾಗಿದ್ದ, ಆ ವ್ಯಕ್ತಿ ಈಗ ಫಾರಿನ್ ಕಂಟ್ರಿನಲ್ಲಿ ನಾಯಿ ಆಗಿದ್ದಾನೆ ಅಂತ ಹೇಳ್ತಾ ಇದ್ರಂತ. ಹಾಗೆ ನಾವು ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಈಗ ಮನುಷ್ಯ ಜನ್ಮ ಸಿಕ್ಕಿದೆ, ಅದನ್ನ ನಾವು ಸರಿಯಾದ ರೀತಿ ಬಳಸ್ಕೊಂಡಿಲ್ಲ ಅಂತಂದ್ರೆ ಮುಂದೆ ನಾವು ಇರುವೆ ಕೂಡ ಆಗ್ಬೋದು. ಹಾಗೆ ಯಾರನ್ನ ನಾವು ಅತ್ಯುನ್ನತ ಶ್ರೇಷ್ಠ ವ್ಯಕ್ತಿ ಅಂತ ಕರಿತೀವಿ, ಅವನು ಮುಂದೆ ಇರುವೆ ಕೂಡ ಆಗುವಂತಹ ಪರಿಸ್ಥಿತಿಗೆ ಅವನು ಹೋಗ್ಬೋದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ವ್ಯತ್ಯಾಸ ಇಲ್ಲ ಅಂತ. ಆದ್ರೆ ಪ್ರಭುಪಾದರು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರುವಂತದ್ದು ಈ ಭಕ್ತಿ ಸೇವೆ ಮಾಡುವಂಥದ್ದು, ಭಗವಂತನ ಸಂಕೀರ್ತನೆ ನಾಮಸ್ಮರಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಮ್ಮನ್ನ ಸುಲಭವಾಗಿ ಈ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನಲ್ಲಿ ಕೊನೆಯಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಪ್ರಭುಜಿ. ಭಕ್ತಿಯ ಮಾಮಭಿ ಜಾನಾತಿ ಯಾವಾನ್ ಯಶ್ಚಾಸಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನನ್ನು ನಾನಿರುವಂತೆ ಮನುಷ್ಯನು ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ದಾಗಮವನ್ನು ಪ್ರವೇಶಿಸಬಲ್ಲ. ಭಾವಾರ್ಥ: ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅವನ ಸ್ವಾಂಶ ವಿಸ್ತರಣೆಗಳನ್ನು ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಕ್ತರಲ್ಲದವರು ಅರ್ಥ ಮಾಡಿಕೊಳ್ಳಲಾರನು. ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಯಾರಾದರೂ ಬಯಸಿದರೆ ಅವನ ಪರಿಶುದ್ಧ ಭಕ್ತ ಮಾರ್ಗದರ್ಶನದಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡಬೇಕು. ಇಲ್ಲವಾದರೆ ದೇವೋತ್ತಮ ಪರಮಪುರುಷನ ಬಗ್ಗೆ ಸತ್ಯವು ಎಂದು ಮರೆಮಾಚಿ ಇರುತ್ತದೆ. ಭಗವದ್ಗೀತೆಯಲ್ಲಿ ಆಗಲೇ ಹೇಳಿರುವಂತೆ 7.25 ನಾಹಂ ಪ್ರಕಾಶಃ ಸರ್ವಸ್ಯ, ಅವನು ಎಲ್ಲರಿಗೂ ಪ್ರಕಟವಾಗುವುದಿಲ್ಲ. ವಿಶೇಷವಾದ ವಿದ್ವತ್ತಿನಿಂದ ಅಥವಾ ಊಹಾತ್ಮಕ ಚಿಂತನೆಯಿಂದಲೇ ಯಾರು ದೇವರನ್ನು ಅರ್ಥ ಮಾಡಿಕೊಳ್ಳಲಾರರು. ವಾಸ್ತವವಾಗಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾದವನು ಮಾತ್ರ ಕೃಷ್ಣನೆಂದರೆ ಏನೆಂದು ಅರ್ಥ ಮಾಡಿಕೊಳ್ಳಬಲ್ಲ. ವಿಶ್ವವಿದ್ಯಾನಿಲಯಗಳ ಪದವಿಗಳು ಇಲ್ಲಿ ನೆರವಾಗುವುದಿಲ್ಲ. ಕೃಷ್ಣ ವಿಜ್ಞಾನವನ್ನು ಸಂಪೂರ್ಣವಾಗಿ ಬಲ್ಲವನು ಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಸಮಾಜವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಬ್ರಹ್ಮನಾಗುವುದೆಂದರೆ ಮನುಷ್ಯನು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಎಂದು ಅರ್ಥವಲ್ಲ. ಭಕ್ತಿ ಸೇವೆಯು ಇದ್ದೇ ಇದೆ. ಭಕ್ತಿ ಸೇವೆ ಇರುವಷ್ಟು ಕಾಲವು ದೇವರು ಭಕ್ತಿ ಸೇವೆಯ ಪ್ರಕ್ರಿಯೆ ಇರಲೇಬೇಕು. ಮುಕ್ತಿ ದೊರೆತ ನಂತರವೂ ಇಂತಹ ಜ್ಞಾನ ನಾಶವಾಗುವುದಿಲ್ಲ. ಮುಕ್ತಿ ಎಂದರೆ ಐಹಿಕ ಜೀವನದ ಕಲ್ಪನೆಯಿಂದ ಬಿಡುಗಡೆಯನ್ನು ಪಡೆಯುವುದು. ಆಧ್ಯಾತ್ಮಿಕ ಜೀವನದಲ್ಲಿಯೂ ಅದೇ ವ್ಯತ್ಯಾಸ ಉಂಟು, ಅದೇ ವ್ಯಕ್ತಿತ್ವ ಉಂಟು. ಆದರೆ ನಾವು ಇರುವುದು ಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿ.
ಮನುಷ್ಯನು ನಿರಾಕಾರ ಬ್ರಹ್ಮನಲ್ಲಿ ಏಕರೂಪವಾಗುತ್ತಾನೆ ಎನ್ನುವುದು ಅದ್ವೈತ ಸಿದ್ಧಾಂತ. ವಿಷತೆ ನನ್ನನ್ನು ಪ್ರವೇಶಿಸುತ್ತಾನೆ ಎನ್ನುವ ಮಾತು ಈ ಸಿದ್ಧಾಂತದಲ್ಲಿ ಸಮರ್ಥಿಸಿದೆ ಎಂದು ತಪ್ಪಾಗಿ ತಿಳಿಯಬಾರದು. ಇಲ್ಲಿ ವಿಷತೆ ಎಂದರೆ ಮನುಷ್ಯನು ಪರಮಪ್ರಭುವಿನ ಸಹವಾಸದಲ್ಲಿ ನಿರತನಾಗಿ ಅವನಿಗೆ ಸೇವೆ ಸಲ್ಲಿಸಲು ತನ್ನ ವ್ಯಕ್ತಿತ್ವದಲ್ಲಿಯೇ ಪರಮಪ್ರಭುವಿನ ನಿವಾಸವನ್ನು ಪ್ರವೇಶಿಸಬಲ್ಲ ಎಂದರ್ಥ. ಉದಾಹರಣೆ, ಒಂದು ಹಸಿರು ಪಕ್ಷಿಯು ಹಸಿರು ಮರವನ್ನು ಪ್ರವೇಶಿಸುವುದು ಮರದೊಡನೆ ಒಂದಾಗುವುದಕ್ಕಲ್ಲ, ಮರದ ಹಣ್ಣನ್ನು ಸವಿಯಲು. ಸಾಮಾನ್ಯವಾಗಿ ನಿರಾಕಾರವಾದಿಗಳು ಸಮುದ್ರದ ಆಳಕ್ಕೆ ಹರಿದು ಅದರೊಡನೆ ಒಂದಾಗುವ ನದಿಯ ಉದಾಹರಣೆಯನ್ನು ಕೊಡುತ್ತಾರೆ. ನಿರಾಕಾರವಾದಿಗೆ ಇದರಿಂದ ಸುಖ ಉಂಟಾಗಬಹುದು, ಆದರೆ ಸಮುದ್ರದಲ್ಲಿನ ಜಲಜೀವಿಯಂತೆ ಸಾಕಾರವಾದಿಯು ಸ್ವಂತ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೆ. ನಾವು ಸಮುದ್ರದ ಆಳಕ್ಕೆ ಹೋದರೆ ಅನೇಕ ಜೀವಂತ ಪ್ರಾಣಿಗಳನ್ನು ಕಾಣುತ್ತೇವೆ. ಸಮುದ್ರದ ಮೇಲ್ಮೆಯನ್ನು ಅರಿತರೆ ಸಾಲದು, ಸಮುದ್ರದ ಆಳದಲ್ಲಿ ವಾಸಿಸುವ ಜಲಜೀವಿಗಳ ಸಂಪೂರ್ಣ ತಿಳುವಳಿಕೆಯು ಮನುಷ್ಯನಿಗಿರಬೇಕು. ತನ್ನ ಪರಿಶುದ್ಧ ಭಕ್ತಿ ಸೇವೆಯಿಂದ ಭಕ್ತನು ಸತ್ಯವಾಗಿ ಪರಮಪ್ರಭುವಿನ ದಿವ್ಯ ಗುಣಗಳನ್ನು, ಶ್ರೀಗಳನ್ನು ಅರ್ಥ ಮಾಡಿಕೊಳ್ಳಬಹುದು. 11ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಭಕ್ತಿ ಸೇವೆಯಿಂದ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಅದನ್ನು ದೃಢಪಡಿಸಿದೆ. ಭಕ್ತಿ ಸೇವೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷ ಅರ್ಥ ಮಾಡಿಕೊಂಡು ಅವನ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಐಹಿಕ ಪರಿಕಲ್ಪನೆಗಳಿಂದ ಬಿಡುಗಡೆಯಾಗಿ ಬ್ರಹ್ಮಭೂತ ಹಂತವನ್ನು ತಲುಪಿದ ಮೇಲೆ ಭಗವಂತನನ್ನು ಕುರಿತು ಶ್ರವಣ ಮಾಡುವುದರಿಂದ ಭಕ್ತಿ ಸೇವೆಯು ಪ್ರಾರಂಭವಾಗುತ್ತದೆ. ಪರಮಪ್ರಭುವಿನ ವಿಷಯವನ್ನು ಕೇಳಿದಾಗ ಬ್ರಹ್ಮಭೂತ ಸ್ಥಿತಿಯು ತಂತಾನೆ ಬೆಳೆಯುತ್ತದೆ. ಐಹಿಕ ಕಲ್ಮಶದ ಸೋಂಕು ಎಂದರೆ ಲೋಭ ಮತ್ತು ಕಾಮ ತಾನಾಗಿಯೇ ಮಾಯವಾಗುತ್ತದೆ. ಕಾಮ ಮತ್ತು ಬಯಕೆಗಳನ್ನು ಭಕ್ತನ ಹೃದಯದಿಂದ ಮಾಯವಾದಂತೆ ಅವನು ಪ್ರಭುವಿನ ಸೇವೆಯಲ್ಲಿ ಇನ್ನೂ ಆಸಕ್ತನಾಗುತ್ತಾನೆ. ಇಂತಹ ಆಸಕ್ತಿಯಿಂದ ಅವನ ಐಹಿಕ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾನೆ. ಬದುಕಿನ ಈ ಸ್ಥಿತಿಯಲ್ಲಿ ಅವನು ಪರಮಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಶ್ರೀಮದ್ ಭಾಗವತವು ಇದನ್ನೇ ಹೇಳಿದೆ. ಬಿಡುಗಡೆಯ ಅನಂತರ ಭಕ್ತಿ ಪ್ರಕ್ರಿಯೆಯು ಅಥವಾ ದಿವ್ಯ ಸೇವೆಯು ಮುಂದುವರಿಯುತ್ತದೆ. ವೇದಾಂತವು ಸೂತ್ರವು ಇದನ್ನೇ ದೃಢಪಡಿಸುತ್ತದೆ. ಆ ಪ್ರಾಣಯ ತತ್ರಾಪಿ ದೃಷ್ಟಂ. ಮುಕ್ತಿಯ ಅನಂತರವೂ ಭಕ್ತಿ ಸೇವಾ ಪ್ರಕ್ರಿಯೆಯು ಮುಕ್ತಿಯನ್ನು ರೋಲ್ ಮಾಡಬೇಕು. ಶ್ರೀಮದ್ ಭಾಗವತದ ನಿಜವಾದ ಭಕ್ತಿಪೂರ್ವಕ ಮುಕ್ತಿಯನ್ನು ಜೀವಿಯು ಸ್ವಂತ ವ್ಯಕ್ತಿತ್ವದಲ್ಲಿ ಸ್ವರೂಪ ಸ್ಥಿತಿಯಲ್ಲಿ ಮತ್ತೆ ಸ್ಥಾಪಿತವಾಗುವುದು ಎಂದು ವಿವರಿಸಿದೆ. ಸ್ವರೂಪ ಸ್ಥಿತಿಯನ್ನು ಆಗಲೇ ವಿವರಿಸಿದೆ. ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವಿಭಿನ್ನಾಂಶ, ಆದ್ದರಿಂದ ಸೇವೆ ಸಲ್ಲಿಸುವುದೇ ಅವನ ಸಹಜ ಸ್ಥಿತಿ. ಮುಕ್ತಿ ಅನಂತರವೂ ಈ ಸೇವೆಯು ನಿಲ್ಲುವುದೇ ಇಲ್ಲ. ಬದುಕಿನ ಮಿಥ್ಯಾ ಕಲ್ಪನೆಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಮುಕ್ತಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ನಾವು ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಊಹಾತ್ಮಕ ಚಿಂತನೆ ಮಾಡುವಂಥದ್ದು, ವೇದಾಧ್ಯಯನ ಮಾಡುವಂಥದ್ದು, ಅದಕ್ಕೆ ಅನೇಕ ವರ್ಷಗಳು ಹಿಡಿಯುತ್ತೆ. ಅದೆಲ್ಲ ಓದಿ ಕೊನೆಗೆ ನಾವು ನಮ್ಗೆ ಅಷ್ಟು ಆಯಸ್ಸಿಲ್ಲ, ಅಷ್ಟು ಕಷ್ಟಪಟ್ಟು ನಾವು ಓದಿದ್ರು ಕೂಡ ಭಗವಂತ ಕೃಷ್ಣನೇ ದೇವೋತ್ತಮ ಪರಮಪುರುಷ, ಅವನೇ ಅಂತಿಮ ಅನ್ನುವಂಥದ್ದನ್ನ ಆ ಘಟ್ಟಕ್ಕೆ ಬರೋಷ್ಟರಲ್ಲಿ ಎಷ್ಟೋ ಕಾಲವನ್ನ ನಾವು ವ್ಯರ್ಥ ಮಾಡಿಬಿಟ್ಟಿರ್ತೀವಿ. ಅಂದ್ರೆ ಈಗ ಭಕ್ತಿ ಸೇವೆ ಅನ್ನುವಂಥದ್ದನ್ನ ಪ್ರಹ್ಲಾದ ಮಹಾರಾಜ ಏನಂತ ಹೇಳ್ತಾನೆ ಅಂದ್ರೆ, ನಾವೆಲ್ಲ ಅನ್ಕೊಳ್ತೀವಿ ಭಗವದ್ಗೀತೆ ಅನ್ನುವಂಥದ್ದು ವಯಸ್ಸಾದ್ಮೇಲೆ ಓದೋದಕ್ಕೆ ಅಂತ. ಆ ಒಂದು ಮನಸ್ಥಿತಿಯಲ್ಲಿ ಇರೋದ್ರಿಂದ ಅನೇಕ ಜನ ಅದನ್ನ ಒಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಹೊರತು ಅದನ್ನ ತೆಗೆದು ಓದಿರೋದಿಲ್ಲ. ಆದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಭಕ್ತಿ ಸೇವೆ ಮಾಡೋದ್ರಿಂದ ಭಗವಂತನನ್ನ ತಿಳಿಯೋದಕ್ಕೆ ಸಾಧ್ಯ ಅಂತ. ನಮ್ಗೆ ವಯಸ್ಸಾದ್ಮೇಲೆ ಭಕ್ತಿ ಸೇವೆ ಮಾಡೋದಕ್ಕೆ ದೇಹದಲ್ಲಿ ತ್ರಾಣ ಅಂದ್ರೆ ಶಕ್ತಿ ಇಲ್ಲದೆ ಇರುವಾಗ ಎಷ್ಟು ಮಾಡೋಕ್ಕಾಗುತ್ತೆ, ಎಷ್ಟು ತಿಳಿಯಕ್ಕಾಗತ್ತೆ ಅಂತ ಅದರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪ್ರಹ್ಲಾದ ಮಹಾರಾಜ ಕೂಡ ಹೇಳ್ತಾನೆ ಅದನ್ನ, ಕೌಮಾರಂ ಆಚರತೆ ಅಂತ ಹೇಳ್ತಾನೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವಿವಾಗ ಯಾವಾಗ ಮಕ್ಕಳು ಓದೋದಕ್ಕೆ ಹೋಗ್ತಾರೆ ಸ್ಕೂಲ್ಗೆ, ಹರೇ ಕೃಷ್ಣ, 50-60 ಆದ್ಮೇಲೆ ಹೋಗ್ತಾರ? ಇಲ್ಲ ಮತ್ತೆ ಚೈಲ್ಡ್ಹುಡ್ ಅಲ್ಲಿ 5 ವರ್ಷಕ್ಕೆಲ್ಲ 6 years. ಅಷ್ಟೊತ್ತಿಗೆನೆ ಅವರು ಓದೋದಕ್ಕೆ ಶುರು ಮಾಡ್ತಾರೆ. ಲೌಕಿಕ ಜ್ಞಾನ ಅನ್ನುವಂಥದ್ದನ್ನೇ ಅವಾಗ ತಗೋತೀವಿ ಅಂತಂದ್ರೆ, ಆಧ್ಯಾತ್ಮಿಕ ಜ್ಞಾನವನ್ನ ಮತ್ತೆ ನಾವು ಯಾಕೆ 50-60ಕ್ಕೆ ಇಡ್ತಾರೆ ಅಂತ, ಅದನ್ನ ನಾವು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅಂತ. ಆದಷ್ಟು ಬೇಗ ನಾವು ಎಷ್ಟು ಬೇಗ ಪ್ರಾರಂಭ ಮಾಡ್ತೀವಿ ಅಷ್ಟು ಸೇವೆ ಮಾಡುವಂತಹ ಒಂದು ಮನಸ್ಥಿತಿ ಬಂದಾಗ ನಮ್ಗೆ ಭಗವಂತನನ್ನ ಅರಿತುಕೊಳ್ಳುವಂತಹ ಒಂದು ಜ್ಞಾನ ನಮ್ಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜ್ಞಾನವನ್ನ ಪಡೆದಂತಹ ವ್ಯಕ್ತಿ ಭಗವಂತನ ಧಾಮ ಹೋಗೋದಕ್ಕೂ ಕೂಡ ಅವನು ಅರ್ಹನಾಗ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ ಅಂತ ನೋಡೋಣ. ಪ್ರಭುಪಾದ್ರು ಹೇಳ್ತಾ ಇದಾರೆ, ಭಗವಂತನನ್ನ ಕೃಷ್ಣನನ್ನ ಮತ್ತೆ ಅವನ ಸ್ವಾಂಶ ವಿಸ್ತರಣೆಗಳನ್ನ ಊಹಾತ್ಮಕ ಚಿಂತನೆಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ
ತುಂಬಾ ಓದಿದ್ದಾರೆ, ತುಂಬಾ ಏನಂತ ಹೇಳ್ತಾರೆ IAS IPS ಆಗಿದ್ದಾರೆ, ಅಥವಾ ಇನ್ನೇನಾದ್ರೂ ಡಿಗ್ರಿಗಳು PhDಗಳು ಮಾಡಿದ್ದಾರೆ ಅಂತವರು ಭಗವಂತನನ್ನ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅವ್ರ ಅರ್ಹತೆ ಇದೆ ಅವ್ರಿಗೆ ಅಂತ ಹೇಳಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಯಾರೆಲ್ಲ IAS IPS ಮಾಡಿದ್ದಾರೆ, ಯಾರೆಲ್ಲ ಅವರು ಡಿಗ್ರಿಗಳನ್ನ PhDಗಳನ್ನ ಮಾಡಿದ್ದಾರೆ, ಅವರೆಲ್ಲರಿಗೂ ಕೃಷ್ಣ ಗೊತ್ತಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ನೋಡ್ತೀವಿ ಪರಂಪರೆಯಲ್ಲಿ ಬರುವಂತಹ ಗೋರ್ಕಿಶೋರ್ ದಾಸ್ ಬಾಬಾ ಮತ್ತೆ ಆಮ್, ಇನ್ನೊಬ್ರು ಯಾರು, ಜಗತ್ ಭಕ್ತಿ ವಿನೋದ್ ಠಾಕೂರ್ ಅವರ ಗುರುಗಳು ಯಾರು, ಜಗನ್ನಾಥ್ ದಾಸ್ ಬಾಬಾ. ಇವರೆಲ್ಲರೂ ಕೂಡ ಅಕ್ಷರ ಜ್ಞಾನ ಇಲ್ಲದೆ ಇರೋರು, ಅಂದ್ರೆ ಅವರ ಸಿಗ್ನೇಚರ್ ಮಾಡಕ್ ಕೂಡ ಅವ್ರಿಗೆ ಬರ್ತಿರ್ಲಿಲ್ಲ. ಆದ್ರೆ ಅವ್ರಿಗೆ ಅವರನ್ನ ಪರಂಪರೆಯ ಒಂದು ಗುರುಗಳ ಹೆಸರುಗಳಲ್ಲಿ ಅವರನ್ನ ಹೇಳ್ತೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲ ಭಕ್ತಿ ಅನ್ನುವಂಥದ್ದು ಅದು ಸೇವೆ ಮಾಡೋದ್ರಿಂದ ಬರುವಂತದ್ದೇ ಹೊರತು ಈ ಒಂದು ಏನಂತ ಹೇಳ್ತೀವಿ ಅಕ್ಷರ ಜ್ಞಾನದಿಂದ ಬರುವಂತಹ ವಿಚಾರ ಅಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆ ಭಗವಂತನ ಸೇವೆ ಯಾರು ಮಾಡ್ತಾರೆ ಅಂತವ್ರಿಗೆ ಭಗವಂತನ ಅರಿವು ಅವ್ರಿಗೆ ಮೂಡುತ್ತೆ. ಅಂದ್ರೆ ಭಗವಂತ ಚೈತ್ಯ ಗುರುವಾಗಿ ಹೃದಯದಿಂದ ಅಥವಾ ಹೊರಗಿನಿಂದ ಗುರುಗಳನ್ನ ಶಾಸ್ತ್ರಗಳನ್ನ ಅವ್ರಿಗೆ ಸಿಗುವಂತೆ ಮಾಡ್ತಾನೆ. ಅವ್ರಿಗೆ ಭಕ್ತಿಲಿ ಮುಂದುವರಿಯೋದಕ್ಕೆ ಬೇಕಾಗಿರುವ ಎಲ್ಲ ಅವಕಾಶಗಳನ್ನ ಭಗವಂತ ಒದಗಿಸ್ತಾನೆ. ಹೀಗೆ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೇವೆಯಿಂದ ಸಾಧ್ಯನೇ ಹೊರತು ಊಹಾತ್ಮಕ ಚಿಂತನೆಯಿಂದ ಅದು ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಅಂದ್ರೆ ಭಗವಂತನ ಪರಿಶುದ್ಧ ಭಕ್ತನ ಸಂಘ ಸಿಕ್ಕಿದಾಗ ಅವನ ಮಾರ್ಗದರ್ಶನದಲ್ಲಿ ನಾವು ಅದನ್ನ ಭಕ್ತಿ ಸೇವೆ ಮಾಡುವ ಮೂಲಕ ಅವನನ್ನ ತಿಳಿಬಹುದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಕೂಡ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು 7.25 ಅಲ್ಲಿ ನಾಹಂ ಪ್ರಕಾಶ ಸರ್ವಸ್ಯ ಅಂತ, ನಾನು ಎಲ್ಲರಿಗೂ ಕೂಡ ಪ್ರಕಟ ಆಗೋದಿಲ್ಲ ಅಂತ. ಅನೇಕ ಜನರು ಭಗವಂತನನ್ನ ತಿಳಿದಿಲ್ಲ. ಯಾಕೆ ಅಂತಂದ್ರೆ ಭಗವಂತ ಎಲ್ಲರಿಗೂ ಆ ಒಂದು ಕೃಪೆಯನ್ನ ಕೊಟ್ಟಿಲ್ಲ ಅಂತ. ಅಂದ್ರೆ ಯಾರೆಲ್ಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದಿಲ್ಲ, ಪರಮಾತ್ಮನ ಶ್ರದ್ಧೆ ಇಲ್ಲ ಅಂತವರಿಗೆ ಭಗವಂತ ಅವನು ನಾವು ಇಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ ಹೇಗೆ ಹಿರಣ್ಯ ಅಂದ್ರೆ ಏನಂತ ಹೇಳ್ತಾರೆ, ಆ ಒಂದು ಅಂತರಂಗ ಶಕ್ತಿಯ ಪರದೆಯಿಂದ ಅವನು ಆವೃತವಾಗಿ ಬಿಟ್ಟಿದ್ದಾನೆ. ಆ ಒಂದು ಬೆಳಕಿನಲ್ಲಿ ಕಣ್ಣು ಕೊರೆಸುವ ಬೆಳಕಿನಲ್ಲಿ ಅಲ್ಲಿ ಭಗವಂತ ಇರುವಂತದನ್ನ ಅವರು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿರಾಕಾರವಾದಿಗಳು ಅನ್ನುವಂಥದ್ದು. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಭಕ್ತಿ ಸೇವೆ ಮಾಡೋದಿಲ್ಲ ಅಂತವ್ರಿಗೆ ಭಗವಂತ ಯಾವತ್ತೂ ಅವನು ಪ್ರಕಟ ಆಗೋದಿಲ್ಲ ಅಂತ. ವಿಶೇಷವಾದ ವಿದ್ವತ್ತಿನಿಂದ ಅಂದ್ರೆ ಊಹಾತ್ಮಕ ಚಿಂತನೆ ಅಥವಾ ಇನ್ಯಾವುದೋ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಳೋದ್ರಿಂದ, ಅಂದ್ರೆ ಇಲ್ಲಿ ಕೊಡ್ತಾ ಇದ್ದಾರೆ ಪ್ರಭುಪಾದರು ವಿಶ್ವವಿದ್ಯಾನಿಲಯಗಳ ಪದವಿಗಳಿಂದ ನಾವು ಭಗವಂತನನ್ನ ಕೃಷ್ಣನನ್ನ ಅವನ ಸ್ವಾಂಶ ವಿಸ್ತರಣೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಕೃಷ್ಣ ವಿಜ್ಞಾನವನ್ನ ಸಂಪೂರ್ಣವಾಗಿ ಬಲ್ಲವನು ಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅರ್ಹನಾಗ್ತಾನೆ. ಮತ್ತೆ ಯಾಕೆ ನಾವು ಕೃಷ್ಣನನ್ನ ತಿಳಿಬೇಕು ಅಂತಂದ್ರೆ ಆ ಕೃಷ್ಣನನ್ನ ತಿಳ್ಕೊಳ್ಳುವ ಮೂಲಕ ನಾವು ಅಂದ್ರೆ ಇಲ್ಲಿ ಕೃಷ್ಣ ಈ ಎಲ್ಲ ಜ್ಞಾನವನ್ನ ನಮ್ಗೆ ಯಾಕೆ ತಿಳಿಸ್ಕೊಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಮುಂದೆ ಹೇಳ್ತಾನೆ, ನೀನು ನನ್ನನ್ನ ಕುರಿತು ಚಿಂತಿಸು, ನನ್ನನ್ನ ಪೂಜೆ ಮಾಡು, ನನ್ನ ಆರಾಧನೆ ಮಾಡು, ನನ್ನ ಸ್ಮರಣೆ ಮಾಡು ಅಂತ. ಇದರಿಂದ ಕೃಷ್ಣನಿಗೆ ಏನಾದ್ರೂ ಲಾಭ ಇದೆಯಾ? ಹರೇ ಕೃಷ್ಣ. ಯಾಕೆ ಕೃಷ್ಣ ಆ ರೀತಿ ಹೇಳ್ತಾನೆ? ಕೃಷ್ಣನಿಗೆ ಏನು ಲಾಭ ಇಲ್ಲ. ನಮ್ಮ ಮೇಲಿನ ಪ್ರೇಮದಿಂದ ನಮ್ಮನ್ನ ಈ ಒಂದು ಭವಸಾಗರದಿಂದ ಮೇಲೆತ್ತೋದಕ್ಕೆ ಅವನು ಮಾರ್ಗದರ್ಶನ ಕೊಡ್ತಾ ಇದ್ದಾನೆ. ನೀನ್ ಹೇಗೆ ಈ ಒಂದು ಬಂಧನದಿಂದ ಬಿಡುಗಡೆ ಆಗ್ಬೋದು ಅನ್ನೋದಕ್ಕೆ ಅವನು ದಾರಿ ತೋರಿಸ್ತಾ ಇದ್ದಾನೆ ಹೊರತು ಆ ರೀತಿ ಹೇಳಿ ಅವನು ತನಗೆ ತಾನೇನೋ ಲಾಭ ಪಡ್ಕೊಳ್ತಾ ಇಲ್ಲ. ಹಾಗೆ ಇಲ್ಲಿ ಭಗವಂತನನ್ನ ಯಾರು ತಿಳಿತಾರೆ ಅಂತವ್ರು ಈ ಒಂದು ಬಂಧನದಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಇಲ್ಲಿ ಈ ಒಂದು ಎಲ್ಲ ವಿಚಾರಗಳನ್ನ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ಅಂದ್ರೆ ಬ್ರಹ್ಮಭೂತ ಸ್ಥಿತಿಗೆ ಬರುವಂತದ್ದು ಅಂತಂದ್ರೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ತಾನೆ ಅಂತ ಅಲ್ಲ. ಅಂದ್ರೆ ನಿರಾಕಾರವಾದಿಗಳ ಪ್ರಕಾರ ಅವರು ತನ್ನ ವ್ಯಕ್ತಿತ್ವವನ್ನ ಕಳ್ಕೊಂಡು ನಾನು ಭಗವಂತನಲ್ಲಿ ಐಕ್ಯ ಆಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅದು ನಿಜವಾದ ಏನಂತ ಹೇಳ್ತಾರೆ ಮುಕ್ತಿ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಕ್ತಿ ಅಂದ್ರೆ ಏನು ಅಂತಂದ್ರೆ, ನಿಜವಾದ ಮುಕ್ತಿ ಅಂತಂದ್ರೆ ಈ ಒಂದು ಲೌಕಿಕ ದೇಹ ಭಾವನೆ, ಆ ಒಂದು ಭೌತಿಕ ವಿಚಾರಗಳು, ಅಹಮ್ಮಮ ಅಂದ್ರೆ ಮಿಥ್ಯಹಂಕಾರ ಏನಿದೆ ಅದರಿಂದ ಬಿಡುಗಡೆ, ಏನು ಆ ಕಲ್ಪನೆಯಿಂದ ಬಿಡುಗಡೆ ಇದೆಯೋ ಅದನ್ನೇ ನಿಜವಾದ ಮುಕ್ತಿ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆದ್ರೆ ಈ ಸೇವೆ ಎನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಮುಂದುವರಿಯುತ್ತೆ. ಅಂದ್ರೆ ನಾವು ಈ ದೇಹವನ್ನ ಕಳ್ಕೊಂಡು ಭಗವಂತನ ಧಾಮಕ್ಕೆ ಹೋದ್ಮೇಲೂ ಕೂಡ ನಾವು ಈ ಒಂದು ಸೇವೆಯನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಗಿರುವಾಗ ಸೇವೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಆ ಕಾರಣದಿಂದ ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಸದಾ ಅದು ಇರುತ್ತೆ, ಅದು ಯಾವತ್ತೂ ಕೂಡ ನಾಶ ಆಗೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿರಾಕಾರವಾದಿಗಳೇನಂತಾರೆ, ಅವರು ಭಗವಂತನನ್ನ ಪ್ರವೇಶಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನನ್ನ ಪ್ರವೇಶಿಸುವಂಥದ್ದು ಅಂತಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದಲ್ಲ, ಭಗವಂತನ ಧಾಮಕ್ಕೆ ಹೋಗಿ ಅವನ ನಿವಾಸದಲ್ಲಿ ಅವನ ಸೇವೆಯಲ್ಲಿ
ಮುಂದುವರಿಯುವುದಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಉದಾಹರಣೆ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಒಂದು ಹಸಿರು ಪಕ್ಷಿ ಹಸಿರು ಮರದಲ್ಲಿ ಕುತ್ಕೊಂಡಿದೆ ಅಂತಂದ್ರೆ ಅದು ಎರಡೂ ಕೂಡ ಹಸಿರು ಬಣ್ಣ ಇರುತ್ತೆ. ಆದ ಕಾರಣಕ್ಕೆ ಆ ಪಕ್ಷಿ ಆ ಮರದಲ್ಲಿ ಐಕ್ಯವಾಗ್ಬಿಡುತ್ತಾ, ಒಂದಾಗ್ಬಿಡುತ್ತಾ ಮರದಲ್ಲಿ ಅದು ಅಂತ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಮರ ಅದ್ರಲ್ಲಿ ಮರ ಮತ್ತೆ ಗಿಳಿ ಎರಡು ಒಂದೇ ಆಗ್ಬಿಡಲ್ಲ. ಅಂದ್ರೆ ಮರ ಮರವಾಗಿ ಇರುತ್ತೆ, ಗಿಳಿ ಗಿಳಿಯಾಗಿ ಇರುತ್ತೆ. ಗಿಳಿ ಅಲ್ಲಿ ಯಾಕೆ ಹೋಗಿದೆ? ಅಲ್ಲಿನ ಹಣ್ಣುಗಳನ್ನ ಸವಿಯೋದಕ್ಕೆ ಹೋಗಿದೆ. ಹಾಗೆ ಇಲ್ಲಿ ನಿರಾಕಾರವಾದಿಗಳು ಉದಾಹರಣೆ ಕೊಡ್ತಾರೆ. ಈ ಎಲ್ಲ ನದಿಗಳು ಸಮುದ್ರದ ಕಡೆಗೆ ಹರಿದು ಹೋಗ್ತಾವೆ. ಆ ನದಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಒಂದಾಗಿ ಅವು ಕೂಡ ಸಮುದ್ರವಾಗಿ ಬಿಡುತ್ತೆ. ಹಾಗೆ ನಾವು ಕೂಡ ಭಗವಂತನಲ್ಲಿ ಒಂದಾಗಿ ಬಿಡಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದ್ರೆ ಪ್ರಭುಪಾದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಆ ನದಿಗಳು ಹೋಗಿ ಸಮುದ್ರವನ್ನ ಸೇರುತ್ತೆ ನಿಜ. ಆದ್ರೆ ನದಿಯಲ್ಲಿ ಇದ್ದಂತಹ ಜಲಚರಗಳು, ಆ ಮೀನುಗಳೇನಿದ್ವು ಅವು ಸಮುದ್ರದ ಮೀನುಗಳು ಜೊತೆಯಲ್ಲಿ ಹೋಗಿ ಸೇರಿ ಅಲ್ಲಿ ಒಂದಾಗ್ಬಿಟ್ವಾ ಅಂತ ಕೇಳ್ತಾರೆ. ಅಲ್ಲಿ ಹೋಗಿ ಆ ಮೀನುಗಳು ಇಲ್ವಾಗ್ಬಿಟ್ವಾ? ಇದೆ ಅಲ್ವಾ ಇಲ್ಲ ಇನ್ನು? ಹಾಗೆ ನಾವು ಕೂಡ ಭಗವಂತನ ಧಾಮಕ್ಕೆ ಹೋದ್ಮೇಲೆ ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಸದಾ ಇರುತ್ತೆ. ನಾವು ಭಗವಂತನಲ್ಲಿ ಒಂದಾಗಿ ನಾವು ಭಗವಂತನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತಿ ಸೇವೆ ಅನ್ನುವಂಥದ್ದು ಆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮನುಷ್ಯರು ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಂಡು ಅವನ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಯಾವಾಗ ಭಕ್ತಿ ಸೇವೆ ಮಾಡ್ತೀವಿ ಆಗ ಮಾತ್ರನೇ ನಮಗೆ ಭಗವಂತನ ಅಂದ್ರೆ ಸಾಮ್ರಾಜ್ಯಕ್ಕೆ ಪ್ರವೇಶ ಸಿಗುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮಭೂತ ಹಂತವನ್ನು ತಲುಪಿದ ಮೇಲೆ ಭಗವಂತನ ಕುರಿತು ಶ್ರವಣ ಮಾಡುವುದರಿಂದ ಭಕ್ತಿ ಸೇವೆಯು ಪ್ರಾರಂಭವಾಗುತ್ತೆ. ಈ ಭಕ್ತಿ ಸೇವೆ ಅನ್ನುವಂಥದ್ದು ಯಾವಾಗ ಶುರು ಆಗುತ್ತೆ ಅಂತಂದ್ರೆ ಶ್ರವಣದಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಕೇಳುವ ಮೂಲಕ ನಾವು ಒಂದು ಭಕ್ತಿ ಸೇವೆಯಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ. ಈಗ ನಾವೆಲ್ಲರೂ ಕೂತು ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಅದನ್ನ ಓದ್ತಾ ಇದೀವಿ, ಅದನ್ನ ಕೇಳ್ತಾ ಇದೀವಿ. ಇದು ಕೂಡ ಭಕ್ತಿ ಸೇವೆಯ ಒಂದು ಭಾಗವೇ ಆಗುತ್ತೆ. ಈ ರೀತಿ ಆ ಒಂದು ಭಕ್ತಿ ಸೇವೆ ಅನ್ನುವಂಥದ್ದು ಶುರು ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಪ್ರಭುವು ಪರಮಪ್ರಭುವಿನ ವಿಷಯವನ್ನು ಕೇಳಿದಾಗ ಬ್ರಹ್ಮಭೂತ ಸ್ಥಿತಿಯು ತಂತಾನೆ ಬೆಳೆಯುತ್ತದೆ. ಅಂದ್ರೆ ಯಾವಾಗ ಭಗವದ್ಗೀತೆಯನ್ನ ನಾವು ಸರಿಯಾದ ಪರಂಪರೆಯಿಂದ ಕೇಳ್ತೀವಿ, ಅಂದ್ರೆ ಪ್ರಭುಪಾದರಿಂದ ತಿಳಿತಾ ಇದೀವಿ ನಾವೀಗ, ಆ ಮೂಲಕ ನಮ್ಗೆ ನಮ್ಮ ಒಂದು ಸ್ಥಿತಿ ಗೊತ್ತಾಗ್ತಾ ಇದೆ, ನಾವ್ ಏನು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇದೆ. ಅದನ್ನೇ ಇಲ್ಲಿ ಬ್ರಹ್ಮಭೂತ ಸ್ಥಿತಿ ಅಂತಾನು ಹೇಳ್ತಾ ಇದ್ದಾರೆ. ಈ ಒಂದು ಕಲ್ಮಶದ ಸೋಂಕು ಅಂತ ಕರಿತಾ ಇದ್ದಾರೆ. ಲೋಭ ಕಾಮ ಇದೆಲ್ಲ ಯಾವಾಗ ಬರುತ್ತೆ ಅಂತಂದ್ರೆ ದೇಹ ಭಾವನೆಯಲ್ಲಿದ್ದಾಗ್ಲೇ ನಮ್ಗೆ ಈ ಲೋಭ ಕಾಮ ಅನ್ನುವಂಥದ್ದು ಬರುವಂಥದ್ದು. ಯಾವಾಗ ದೇಹ ಭಾವನೆಯಿಂದ ಮೇಲಕ್ಕೆ ನಾವು ಬರ್ತೀವಿ ಆಗ ನಮ್ಮ ಒಂದು ಹೃದಯದಲ್ಲಿ ಎಲ್ಲ ಕಲ್ಮಶಗಳು ಹೋಗಿ ನಾವು ಸೇವೆ ಮಾಡೋದ್ರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಸಕ್ತರಾಗ್ತೀವಿ. ಅಂದ್ರೆ ಯಾವಾಗ ಈ ಒಂದು ದೋಷಗಳನ್ನ ಕಳ್ಕೋತೀವಿ ಆಗ ನಮ್ಗೆ ಸೇವೆ ಮಾಡೋ ಆಸೆ ಹೆಚ್ಚಾಗುತ್ತೆ. ಸೇವೆ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮಲ್ಲಿ ಇರುವಂತಹ ಸೋಂಕು ಇನ್ನೂ 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 ಮತ್ತಷ್ಟು ಅದು ನಮ್ಮಿಂದ ಹೋಗ್ತಾ ಬರುತ್ತೆ. ಅಂದ್ರೆ ಅದನ್ನ ನಾವು ಪರಿಶುದ್ಧರಾಗ್ತಾ ಬರ್ತೀವಿ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬದುಕಿನ ಈ ಸ್ಥಿತಿಯಲ್ಲಿ ಪರಮಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಯಾವಾಗ ಈ ಒಂದು ಐಹಿಕ ಸೋಂಕು ನಮ್ಮನ್ನ ಬಿಟ್ಟು ಹೋಗುತ್ತೆ, ಹೆಚ್ಚು ಹೆಚ್ಚು ಸೇವೆಯಲ್ಲಿ ತೊಡಗ್ತೀವಿ, ಅಷ್ಟು ಎಷ್ಟು ಪ್ರಮಾಣದಲ್ಲಿ ನಾವು ಸೋಂಕಿನಿಂದ ಬಿಡುಗಡೆ ಹೊಂದಿದೀವಿ ಮತ್ತೆ ಸೇವೆಯಲ್ಲಿ ತೊಡಗಿದೀವಿ, ಅಷ್ಟರ ಮಟ್ಟಿಗೆ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಭಕ್ತಿ ಸೇವೆ ಅನ್ನುವಂಥದ್ದು ಈ ಶ್ರವಣ ಮಾಡುವಂಥದ್ದು ಏನು ಅದರಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಈ ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತ ಅಲ್ಲ, ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ಮೇಲೂ ಕೂಡ ಈ ಸೇವೆ ಅನ್ನುವಂಥದ್ದು ಅದು ಮುಂದುವರಿಯುವಂಥದ್ದು, ಅಲ್ಲೂ ಕೂಡ ನಾವು ಅದನ್ನೇ ಮಾಡುವಂಥದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅಪ್ರಯಾಣಾತ್ ತತ್ರಾಪಿ ಹಿ ದೃಷ್ಟಂ ಅಂದ್ರೆ ಮುಕ್ತಿಯ ನಂತರ ಕೂಡ ಭಕ್ತಿ ಸೇವೆ ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಅದು ಮುಂದುವರಿಯುತ್ತೆ ಇರೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪ ಸ್ಥಿತಿಯನ್ನು ಆಗಲೇ ವಿವರಿಸಿದ್ದಾರೆ. ಅಂದ್ರೆ ಜಿವೇರೆ ಸ್ವರೂಪ ನಿತ್ಯೇರಿ ಕೃಷ್ಣ ದಾಸ. ನಾವು ಎಲ್ಲಿದ್ರು ಕೂಡ ಕೃಷ್ಣನ ದಾಸರು. ಆಧ್ಯಾತ್ಮಿಕ ಜಗತ್ತಿನಲ್ಲಿಯೇ ಇರಲಿ ಅಥವಾ ಭೌತಿಕ ಜಗತ್ತಿನಲ್ಲಿಯೇ ಇರಲಿ, ನಮ್ಮ ಸೇವೆ ಅನ್ನುವಂಥದ್ದು ಸದಾ ಭಗವಂತನ ಕಡೆಗೆ ಅದು ಇರುತ್ತೆ. ಮತ್ತೆ ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವಿಭಿನ್ನ ಅಂಶ. ಆದ್ದರಿಂದ ಸೇವೆ ಸಲ್ಲಿಸುವುದು ಅವನ ಸಹಜ ಸ್ಥಿತಿ. ಮುಕ್ತಿಯ ಅನಂತರವೂ ಈ ಸೇವೆಯು ನಿಲ್ಲುವುದಿಲ್ಲ. ಬದುಕಿನ ಮಿಥ್ಯ ಕಲ್ಪನೆಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಮುಕ್ತಿ. ಹಾಗಾದ್ರೆ ಮುಕ್ತಿ ಅಂದ್ರೆ ಏನು ಅಂತಂದ್ರೆ, ಈ ಒಂದು ಮಿಥ್ಯ ಕಲ್ಪನೆ, ಮಿಥ್ಯಾಹಂಕಾರದಿಂದ, ದೇಹ ಭಾವನೆಯಿಂದ ನಾನು ಏನೆಲ್ಲ ಭ್ರಮೆಯಲ್ಲಿ ಇದ್ದೀನಿ ಅದರಿಂದ ನಾವು ಹೊರಗಡೆ ಬಂದೆ ಅಂತಂದ್ರೆ ಅದೇ ನಿಜವಾದ ಮುಕ್ತಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ.
ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇವತ್ತೇನೆಲ್ಲ ತಿಳ್ಕೊಂಡ್ವಿ, ಯಾವ ವಿಚಾರವಾಗಿ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಇವತ್ತು ತಿಳ್ಕೊಂಡಿದ್ದು ನಾವು ಒಂದೇ ವಿಚಾರವನ್ನ ಹೆಚ್ಚಾಗಿ ತಿಳ್ಕೊಂಡಿದ್ದು, ಬ್ರಹ್ಮಭೂತ ಸ್ಥಿತಿ. ಬ್ರಹ್ಮಭೂತ ಸ್ಥಿತಿ ಅಂತಂದ್ರೆ ನಾನು ಈ ದೇಹ ಅಲ್ಲ, ಆತ್ಮ ಅನ್ನುವಂಥದ್ದು. ನನ್ನ ಭಗವಂತನ ಸಂಬಂಧ ಅಂತಂದ್ರೆ ಭಗವಂತನ ನಾನು ಒಂದು ವಿಭಿನ್ನ ಅಂಶ, ಅವನ ಒಂದು ಭಾಗ. ಆ ಕಾರಣದಿಂದ ಅವನ ಸೇವೆ ಮಾಡುವಂಥದ್ದು ನನ್ನ ನಿಜವಾದ ಸ್ವರೂಪ ಸ್ಥಿತಿ. ಆ ಒಂದು ಮನಸ್ಥಿತಿಗೆ ಯಾರು ಬರ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲಿರುವಂಥವನು, ಅಂಥವನು ಕೂಡಲೇ ಈ ಒಂದು ದೇಹ ಭಾವನೆಯಿಂದ ಹೊರಗಡೆ ಬಂದ್ಬಿಡ್ತಾನೆ. ಅಂದ್ರೆ ಆ ಬ್ರಹ್ಮಭೂತ ಸ್ಥಿತಿ ಅಂದ್ರೆ ಏನು ಅಂತಂದ್ರೆ, ನಾನು ಆತ್ಮ ಅನ್ನುವಂಥದ್ದು ಅದನ್ನ ವೇದಾಧ್ಯಯನ ಮಾಡಿ ಅಥವಾ ಜ್ಞಾನವನ್ನ ಬೆಳೆಸ್ಕೊಂಡು ಊಹಾತ್ಮಕ ಚಿಂತನೆ ಮಾಡಿ ಕಷ್ಟಪಟ್ಟು ಬೇರೆ ನಿರಾಕಾರವಾದಿಗಳು ಮಾಡೋದನ್ನ ಯಾರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾನೆ ಅವನು ಭಕ್ತಿ ಸೇವೆಯಲ್ಲಿ ತೊಡಗುವ ಮೂಲಕ ಅದನ್ನ ತಿಳ್ಕೊತಾನೆ. ನಿಜವಾಗ್ಲೂ ಕೂಡ ನಾವು ಭಕ್ತಿ ಸೇವೆಯಿಂದ ಮಾತ್ರನೇ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾವು ನೋಡಿದ್ವಿ. ಮತ್ತೆ ಆ ರೀತಿ ತಿಳ್ಕೊಂಡಂತಹ ವ್ಯಕ್ತಿ ಸದಾ ಭಗವಂತನ ಸೇವೆ ಮಾಡಿಕೊಂಡು ಅವನು ಆ ಒಂದು ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಮೊದಲ ಹಂತವನ್ನ ಸುಲಭವಾಗಿ ಪಡ್ಕೋತಾನೆ. ಅಂತಹ ವ್ಯಕ್ತಿಯ ಗುಣಗಳ ಲಕ್ಷಣಗಳನ್ನ ನೋಡಿದ್ವಿ, ಅವನು ಯಾವ ರೀತಿ ಇರ್ತಾನೆ ಅಂತ. ಅಂದ್ರೆ ಈ ಒಂದು ಐಹಿಕ ಜಗತ್ತಿನಲ್ಲಿ ಆಗುವಂತಹ ದ್ವಂದ್ವಗಳಿಂದ ಅವನು ಯಾವುದೇ ರೀತಿ ವಿಚಲಿತನಾಗೋದಿಲ್ಲ. ಮತ್ತೆ ಎಲ್ಲಾ ಜೀವಿಗಳನ್ನು ಕೂಡ ಸಮಾನವಾಗಿ ನೋಡ್ತಾನೆ. ಮತ್ತೆ ತನ್ನನ್ನ ಯಾವತ್ತೂ ಕೂಡ ಮಿಥ್ಯಹಂಕಾರದಿಂದ ತಪಾದ ರೀತಿಯಲ್ಲಿ ತನ್ನನ್ನು ತಾನು ಗುರುತಿಸೋದಿಲ್ಲ. ತಾನು ಯಾರು ಅನ್ನುವಂಥದ್ದನ್ನ ಅವನು ತಿಳಿದಿರ್ತಾನೆ. ಅದೇ ರೀತಿ ಬೇರೆ ಜೀವಿಗಳನ್ನು ಕೂಡ ಆತ್ಮದ ರೂಪದಲ್ಲಿ, ಪರಮಾತ್ಮನ ಸ್ವರೂಪದಲ್ಲಿ ಅವನು ಕಾಣ್ತಾನೆ. ಇದೆಲ್ಲ ವಿಚಾರಗಳನ್ನ ನಾವು ಇಲ್ಲಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಕೃಷ್ಣ ಎಲ್ಲ ರಿವೈಸ್ ಮಾಡ್ತಾ ಇದ್ದಾನೆ. ಫಸ್ಟ್ ಕರ್ಮಯೋಗದ ಬಗ್ಗೆ ಹೇಳ್ದ, ಸನ್ಯಾಸ, ತ್ಯಾಗ ಎಲ್ಲ ವಿಚಾರಗಳನ್ನ ಹೇಳ್ದ. ಮತ್ತೆ ಜ್ಞಾನ ಯೋಗದ ಬಗ್ಗೆ ತಿಳಿಸ್ಕೊಟ್ಟ. ಆ ಜ್ಞಾನ ಯೋಗದಲ್ಲಿ 3 ಪ್ರಕೃತಿ ಗುಣಗಳಲ್ಲಿ ನಮ್ಮ ಒಂದು ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳ ಬಗ್ಗೆ ಹೇಳ್ದ. ಈಗ ಭಕ್ತಿ ಯೋಗದ ಬಗ್ಗೆ ಪ್ರಾರಂಭ ಮಾಡಿದ್ದಾನೆ. ಅದರಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ನಿನ್ನೆ ನೋಡಿದ್ವಿ. ಇವತ್ತು ಮೊದಲ ಹಂತದ ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ. ಮುಂದೆ ಅವನು ಮುಂದುವರಿಸ್ತಾ ಈ ಭಕ್ತಿ ಯೋಗದಲ್ಲಿ ಬರುವಂತಹ ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾ ಈ ಒಂದು 18ನೇ ಅಧ್ಯಾಯ ಅದು ಮುಗಿಯುತ್ತೆ. ಹೆಚ್ಚು ಇಲ್ಲಿ ನಮಗೆ ನಿರಾಕಾರವಾದಿಗೂ ಸಾಕಾರವಾದಿಗೂ ಇರೋ ವ್ಯತ್ಯಾಸವನ್ನ ಪ್ರಭುಪಾದರು ಎಲ್ಲ ಭಾವಾರ್ಥಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ನಿರಾಕಾರವಾದಿಗಳು ಐಕ್ಯವಾಗ್ಬೇಕು ಅಂತ ಹೇಳಿ ಅವ್ರದ್ದು ಏನಂತ ಹೇಳ್ತಾರೆ, ಅಲ್ಲಿಗೆ ಮುಗ್ದೋಗುತ್ತೆ ಆಧ್ಯಾತ್ಮಿಕ ಒಂದು ಪ್ರಯಾಣ ಅವ್ರದ್ದು, ಅಲ್ಲಿಗೆ ನಿಲ್ಲಿಸುತ್ತೆ. ಆದ್ರೆ ಸಾಕಾರವಾದಿಗಳಿಗೆ ಅಲ್ಲಿ ನಿಲ್ಲೋದಿಲ್ಲ, ಅದು ಇನ್ನೂ ಮುಂದುವರಿಸ್ತಾ ಹೋಗುತ್ತೆ. ಆದ್ರೆ ಅವರು ಒಂದು ಭಗವಂತನಲ್ಲಿ ಒಂದಾಗುವಂಥದ್ದು ಅವ್ರಿಗೆ ಮುಕ್ತಿ ಅಲ್ಲ. ಈ ಒಂದು ಲೌಕಿಕ ಮಿಥ್ಯಾ ಕಲ್ಪನೆಯಿಂದ ಹೊರಗಡೆ ಬರುವಂಥದ್ದೇ ಮುಕ್ತಿ. ಅದಾದ ಮೇಲೆ ಕೂಡ ಇನ್ನು ಆಧ್ಯಾತ್ಮಿಕ ವೈಕುಂಠ ಲೋಕಗಳಿಗೆ ಪ್ರವೇಶ ಮಾಡುವಂಥದ್ದು ಇನ್ನೂ ಅವರ ಪ್ರಯಾಣ ಇನ್ನು ಮುಂದುವರಿಯುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಇವಾಗ ಅರ್ಜುನರು ಇವೆಲ್ಲ ಕೇಳ್ತಾರಲ್ವಾ, ಇವ್ರು ಕೌರವರುನು ಎಲ್ಲರೂ ಅವರೆಲ್ಲ ಸತ್ತೋಗ್ತಾರೆ. ಆಮೇಲೆ ಕೊನೆಯಲ್ಲಿ ಇವ್ರು ಅರ್ಜುನ ಇವೆಲ್ಲ ಮತ್ತೆ ಏನು ಕಂಟಿನ್ಯೂಷನ್ ಆಗಿಲ್ವಾ ಮಾತಾಜಿ? ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್? ಯುದ್ಧ ಆದ್ಮೇಲೆ ಏನಾಗುತ್ತೆ ಅಂತ ಮಾತಾಜಿ? ಯುದ್ಧ ಆದ್ಮೇಲೆ ಇವಾಗ ಅರ್ಜುನ ಇರ್ತಾರಲ್ಲ, ಅವರ ವಂಶದವರು ಅವರೆಲ್ಲಾನು ಇದಾರ, ಹೆಂಗೆ ಏನಾಯ್ತು ಅನ್ನೋದು? ಅಂದ್ರೆ ಈ ಮಾತಾಜಿ ಭಗವದ್ಗೀತೆನಲ್ಲಿ ಈ ಒಂದು ಯುದ್ಧದ ಕುರುಕ್ಷೇತ್ರದ ಬಗ್ಗೆ ನಾವು ತಿಳಿತೀವಿ. ಆ ಭಾಗವತದಲ್ಲಿ ನಮ್ಗೆ ಅದಾದ್ಮೇಲೆ ಏನಾಯ್ತು ಅನ್ನೋದು ಪೂರ್ತಿ ನೀವೀಗ ಏನ್ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಲ್ಲಿಂದಾನೇ ಭಾಗವತ ಪ್ರಾರಂಭ ಆಗುತ್ತೆ. ಅಂದ್ರೆ ಎಲ್ಲಿಗೆ ಯುದ್ಧ ಮುಗೀತು, ಆಮೇಲೆ ಯುದ್ಧ ಆದ್ಮೇಲೆ ಏನೆಲ್ಲ ಆಯ್ತು ಅನ್ನೋಂಥದ್ದೇ ಭಾಗವತದಲ್ಲಿ ಬರುವಂತ ಕಥೆಗಳು. ಅಂದ್ರೆ ಹೇಗೆ ಯುಧಿಷ್ಠಿರ ಮಹಾರಾಜ ಅವನು ಮತ್ತೆ ರಾಜನ ಆಗ್ತಾನೆ, ಅವ್ನು ರಾಜ ಆಗೋದಕ್ಕೆ ಒಪ್ಪೋದಿಲ್ಲ, ಇದ್ ಮಾಡ್ತಾನೆ,
ನಾನ್ ನಾನು ರಾಜನಾಗೋದಿಲ್ಲ, ಇಷ್ಟೆಲ್ಲ ಜನ ಸತ್ತಿದ್ರ ಪಾಪ ನನಗೆ ಬೇಡ, ಎಂತ ರಾಜಸೂಯ ಯಾಗ ಮಾಡಿದ್ರು ಕೂಡ ಇವ್ರನ್ನೆಲ್ಲ ಸಾಯಿಸಿದ ಪಾಪದಿಂದ ನನಗೆ ಮುಕ್ತಿ ಸಿಗೋದಿಲ್ಲ ಅಂತೆಲ್ಲ ಅವನು ಹೇಳ್ತಾನೆ. ಆಗ ವೇದವ್ಯಾಸರೇ ಬಂದು ಹೇಳಿದ್ರು ಕೂಡ ಅವನು ಒಪ್ಪೋದಿಲ್ಲ, ಸ್ವತಃ ಕೃಷ್ಣ ಹೇಳಿದ್ರು ಅವನು ಒಪ್ಪೋದಿಲ್ಲ. ಆಮೇಲೆ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಅವನ ಕರ್ಕೊಂಡೋಗಿ ಭೀಷ್ಮಾಚಾರ್ಯರ ಮುಂದೆ ನಿಲ್ಲಿಸ್ತಾನೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಇಲ್ಲ ನೀನು ಒಳ್ಳೆಯ ರಾಜನಾಗ್ಬೇಕು, ಆ ಕಾರಣಕ್ಕೆ ಇಷ್ಟೆಲ್ಲ ಆಗಿದ್ದು, ಈಗ ನೀನ್ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಹೌದು ಇದು ನಾನು ಆಗ್ಬೇಕು ಅನ್ನೋದಕ್ಕೋಸ್ಕರ ಆಗ್ತಾ ಇಲ್ಲ, ಭಗವಂತ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ಮಾಡ್ತೀನಿ ಹೊರತು ನನ್ನ ಸ್ವಂತ ವೈಯಕ್ತಿಕ ಸುಖಕ್ಕಾಗಿ, ಆನಂದಕ್ಕಾಗಿ, ಸಂತೋಷಕ್ಕಾಗಿ ನಾ ಇದನ್ನ ಸ್ವೀಕಾರ ಮಾಡಲ್ಲ ಅಂತ. ಹಾ ಆಮೇಲೆ ಮುಂದೆ ಏನಾಗುತ್ತೆ ಅಂತಂದ್ರೆ ಕೃಷ್ಣ ಮತ್ತೆ ಅವನು ವಾಪಸ್ ದ್ವಾರಕೆಗೆ ಹೋಗ್ತಾನೆ. ನಂತರ ಭಗವಂತ ಅವನು ಧಾಮಕ್ಕೂ ವಾಪಸ್ ಹೋಗ್ಬಿಡ್ತಾನೆ. ಆಮೇಲೆ ಈ ಶಕುನಗಳು ನೀವು ಕೇಳಿದ್ರಲ್ಲ, ಅದೆಲ್ಲ ಹೇಳ್ತಾರೆ. ಅಂದ್ರೆ ಅವನು ಎಡಗಡೆ ಕೈ ಅಥವಾ ನಡುಗುವಂಥದ್ದು ಅಥವಾ ಕಣ್ಣುಬ್ಬು ಹಾರುವಂಥದ್ದು ಇದ್ರೆ, ಕಣ್ಣು ಪಟಪಟ ಹೊಡ್ಕೊಳ್ಳುವಂಥದ್ದು, ಈ ಶಕುನಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಅದೆಲ್ಲ ಯುಧಿಷ್ಠಿರ ಮಹಾರಾಜನಿಗಾಗುತ್ತೆ. ಆಮೇಲೆ ಅವನು ಗೆಸ್ ಮಾಡ್ತಾನೆ ಯಾಕಿದೆಲ್ಲ ಆಗ್ತಾ ಇದೆ ಅಂತಂದ್ರೆ, ಎಲ್ಲೋ ಕೃಷ್ಣ ಅಂತರ್ಧಾನ ಆಗಿದ್ದಾನೆ ಅಂತ ಅವನು ಗೆಸ್ ಮಾಡ್ತಾನೆ. ಅವನು ನೋಡಕ್ಕಂತ ಹೋಗಿದ ಅರ್ಜುನ ಕೂಡ ಅವನು ತುಂಬಾ ದಿನ ಆದ್ರೂ ಬಂದಿರೋದಿಲ್ಲ. ಅವನು ವಾಪಸ್ ಬಂದಾಗ ಅವನು ತುಂಬಾ ಬೇಸರದಲ್ಲಿರ್ತಾನೆ. ಅವನು ಪ್ರಶ್ನೆ ಮಾಡ್ತಾನೆ, ಯಾಕೆ ಏನಾಯ್ತು ಅಂತ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಯಾಕೆ ಏನಾಯ್ತು, ಯಾಕೆ ಈ ತರ ಇದೆಯಾ ಅಂತ. ಅವನು ಏನು ಮಾತೇ ಆಡಲ್ಲ, ಸಪ್ಪಗಿರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ, ಅಂದ್ರೆ ಇದೆಲ್ಲ ಆಗುತ್ತೆ. ಆಗಿರೋದು ವಿದುರನಿಗೆ ಗೊತ್ತಿರುತ್ತೆ. ವಿದುರ ಅವ್ರ ಮನೆಗೂ ಬಂದಿರ್ತಾನೆ, ಆದ್ರೆ ಅವನಿಗೆ ಹೇಳೋದಿಲ್ಲ ಇವ್ರಿಗೆ. ಆದ್ರೆ ಇವರೆಲ್ಲ ಭಕ್ತರು, ಅವ್ರಿಗೆ ಬೇಜಾರಾಗುತ್ತೆ ಈ ವಿಷಯ ಗೊತ್ತಾದ್ರೆ ಅಂತ. ಯಾವತ್ತು ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ಆದ್ರೆ ನಾನು ಇವಾಗ ಹೇಳಿ ಅವ್ರಿಗೆ ಯಾಕೆ ಬೇಸರ ಮಾಡೋದು ಅಂತ ಹೇಳಿ ಅವ್ನು ಹೇಳೋದಿಲ್ಲ. ಆ ವಿದುರಂತ ಕಥೆಗಳು ತುಂಬಾ ಚೆನ್ನಾಗಿದೆ. ಧೃತರಾಷ್ಟ್ರ ಮತ್ತೆ ಗಾಂಧಾರಿನ ಅವನು ಕರ್ಕೊಂಡು ಹೋಗ್ತಾನೆ. ಈಗ ಅವನೇನ್ ಮಾಡ್ತಾನೆ ಧೃತರಾಷ್ಟ್ರ ಅಂದ್ರೆ, ನಾವು ನೋಡ್ತೀವಿ ಭೀಮನನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಇರುತ್ತೆ ಅವನಿಗೆ. ಯುದ್ಧ ಆದ್ಮೇಲೆ ತನ್ನೆಲ್ಲಾ ಮಕ್ಕಳನ್ನ ಅವನೊಬ್ನೇ ಸಾಯಿಸ್ತಾ ಅಂತ ಹೇಳಿ ಅವ್ನ್ ಕರೀತಾನೆ, ಮಗನೇ ಬಾ, ನನ್ನ ಅಪ್ಕೋಬೇಕು ಅಂತ ಹೇಳಿ. ಆಗ ಕೃಷ್ಣ ತಡಿತಾನೆ ಭೀಮನ್ನ. ತಡೆದ್ಬಿಟ್ಟು ಅವನ ಮುಂದೆ ಶಿಲೆನ ನಿಲ್ಲಿಸ್ತಾನೆ. ಆ ಶಿಲೆ ಪುಡಿ ಪುಡಿ ಆಗೋಷ್ಟು ಶಕ್ತಿ ಅವನಲ್ಲಿ ಅಷ್ಟೊಂದಿರುತ್ತೆ ಧೃತರಾಷ್ಟ್ರನಲ್ಲಿ. ಅಂದ್ರೆ ಅವನ್ಗೆ ಅಷ್ಟು ಕೋಪ ಇರುತ್ತೆ, ಅವನನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು. ಆದ್ರೆ ಆಮೇಲೆ ಇವ್ರಿಗೆಲ್ಲರಿಗೂ ಸತ್ಯ ಗೊತ್ತಾಗುತ್ತೆ, ಇವ್ನಿಗೆ ಅಷ್ಟೆಲ್ಲ ಒಂದು ಅವ್ರ ಮೇಲೆ ಬೇಜಾರಿದೆ ಅಂತ. ಆಮೇಲೆ ಗೊತ್ತಾಗುತ್ತೆ ಅವನಿಗೂ, ನಾನು ಮುರಿದದ್ದು ಕಲ್ಲಂತ. ಆಗ ಅವನಿಗೂ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತೆಲ್ಲ ಅನ್ಸುತ್ತೆ. ಆದ್ರೆ ಅವನ ಮನಸ್ಥಿತಿ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿ. ಆಮೇಲೆ ವಿದುರ ಬಂದು ಬೈತಾನೆ. ಅಂದ್ರೆ ಯುಧಿಷ್ಠಿರ ಮಹಾರಾಜ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅಂದ್ರೆ, ದೊಡ್ಡಪ್ಪ ದೊಡ್ಡಮ್ಮನ ಅವ್ರಿಗೆ ಒಂದು ಚೂರು ತೊಂದರೆ ಆಗದೆ ಇರಂಗೆ, ಅವ್ನ ಮಗನೇ ಇದ್ದಿದ್ರು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ಆದ್ರೆ ವಿದುರ ಬಂದು ಬೈತಾನೆ, ಎಷ್ಟೆಲ್ಲ ದ್ವೇಷಿಸ್ದೆ, ಎಷ್ಟೆಲ್ಲ ಕಾಟ ಕೊಟ್ಟೆ, ಎಷ್ಟೆಲ್ಲ ಅವ್ರ ಮೇಲೆ ನಿನ್ಗೆ ದ್ವೇಷ ಇದೆ, ಅವ್ರ ಮೇಲೆ ನಿನ್ಗೆ ಯಾವ್ದೇ ಪ್ರೀತಿ ಅನ್ನುವಂಥದ್ದು ನಿಜವಾಗ್ಲೂ ಈಗ್ಲೂ ಕೂಡ ಇಲ್ಲ. ಆದ್ರೂ ಕೂಡ ನೀನ್ ಸ್ವಲ್ಪ ಕೂಡ ಏನಂತ ಹೇಳ್ತಾರೆ, ನಾಚಿಕೆ ಗೇಡು, ನೀನು ಅವರ ಹಂಗಿನಲ್ಲಿ ಬದುಕ್ತಾ ಇದೆ ಅಂತೆಲ್ಲ ಬೈದು ಅವನ್ನ ಕರ್ಕೊಂಡು ಹೋಗ್ತಾನೆ. ಕಾಡಿಗೆ ಹೋಗಿ ತಪಸ್ಸಿಗೆ ಅಂತ ಹೋಗ್ತಾರೆ. ಅಂದ್ರೆ ವಾನಪ್ರಸ್ಥ ಎಲ್ಲರೂ ಮಾಡ್ಲೇಬೇಕು ಅನ್ನೋದನ್ನ, ಅದರ ಮಹತ್ವವನ್ನ ತಿಳಿಸ್ಕೊಡ್ತಾನೆ ವೈದ್ಯರ. ಅಂದ್ರೆ 50 ವರ್ಷ ಆದ್ಮೇಲೆ ನಾವು ವಾನಪ್ರಸ್ಥ ಸ್ವೀಕಾರ ಮಾಡ್ಬೇಕು ಅಂದ್ರೆ, ರಿಟೈರ್ಡ್ ಲೈಫ್ ಆಗ್ಬೇಕು, ಇನ್ನು ಭೌತಿಕ ಅಂದ್ರೆ ಈ ಒಂದು ಕುಟುಂಬ ಫ್ಯಾಮಿಲಿಗೆ ಅಟ್ಯಾಚ್ ಆಗ್ಬಾರ್ದು ಅನ್ನೋಂಥದ್ದನ್ನ ಅವನು ಹೇಳ್ಕೊಡ್ತಾನೆ. ಆಮೇಲೆ ಅವ್ರು ಅಲ್ಲಿ ಹೋಗಿ ಅಷ್ಟಾಂಗ ಯೋಗವನ್ನ ಮಾಡ್ತಾನೆ. ನಂತರ ಅವನು ತನ್ನ ದೇಹವನ್ನ ತಾನು ಸುಟ್ಕೋತಾನೆ. ಧೃತರಾಷ್ಟ್ರ ಆ ಒಂದು ಅಗ್ನಿಯಲ್ಲಿ ಗಾಂಧಾರಿ ಪ್ರವೇಶ ಮಾಡ್ತಾಳೆ. ಇದೆಲ್ಲ ನಡೆಯುತ್ತೆ. ತುಂಬಾ ಕಥೆಗಳು, ನೀವ್ ಹೇಳಿದೆಲ್ಲ ಕಥೆಗಳು ಆಮೇಲೆ ಬರುತ್ತೆ ಮಾತಾಜಿ. ಭಾಗವತ ಕೇಳಿ ನೀವು, ಅಲ್ಲಿಂದ ಶುರು ಆಗುತ್ತೆ. ಮಾತಾಜಿ ಧನ್ಯವಾದಗಳು. ಇವಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ನನಗೆ. ಕೇಳಿ ಮಾತಾಜಿ, ಓದಿ. ಹಾ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ, ಧನ್ಯವಾದ. ಹೌದು ಮಾತಾಜಿ, ಈಗ ಪ್ರೆಸೆಂಟ್ ಕೇಳ್ತಾ ಇದೀವಿ ಮಾತಾಜಿ. ಒಂದು ಕ್ಲಾಸ್ ಮಿಸ್ ಮಾಡಿದ್ರೇನು ಏನೋ ಮಿಸ್ ಆಯ್ತು ಅಂತ ಫೀಲ್ ಬರ್ತಾ ಇದೆ ಮಾತಾಜಿ. ಹೌದು ಪ್ರಭುಜಿ, ಭಕ್ತಿ ಅದನ್ನೇ ಹೇಳಿದ್ರಲ್ಲ, ಶ್ರವಣದ ಮೂಲಕ ಭಕ್ತಿ ಸೇವೆ ಪ್ರಾರಂಭ ಆಯ್ತು ಅಂತ. ಅದ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ಕೃಷ್ಣ ನಿಮ್ಮನ್ನ ಆಕರ್ಷಣೆ ಮಾಡ್ತಾ ಇರ್ತಾನೆ. ಭಾಗವತ ಕೇಳ್ತಾ ಇದ್ರೆ ಅದು ಏನೋ ಒಂಥರ ಇದು ಮಾತಾಜಿ. ಈ ವರ್ಲ್ಡ್ ಅಲ್ಲಿ ಇರಲ್ಲ, ನಾವು ಬೇರೆ ಲೋಕದಲ್ಲಿ ಇರ್ತೀವಿ, ಆ ತರ ಇದೆ. ಹಾ ಪ್ರಭುಜಿ, ಭಾಗವತವನ್ನ ಏನಂತ ಹೇಳ್ತಾರೆ ಅಂದ್ರೆ, ನಿಮ್ ಮನೆಗೆ ಭಾಗವತ ಬಂದ್ರೆ ಸಾಕು, ಕೃಷ್ಣ ಬಂದ ಅಂತ ಹೇಳ್ತಾರೆ. ಭಾಗವತ ಪ್ರತಿದಿನ ನೀವು ಕೇಳ್ತಾ ಇದ್ರೆ ನಿಮ್ಮ ಹೃದಯದಲ್ಲಿ ಬಂದು ಕುತ್ಕೋತಾನಂತೆ ಕೃಷ್ಣ. ದಿನ ಈ ಗಲ್ಲದ ಮೇಲೆ ಕೈ ಇಟ್ಕೊಂಡು ಕೇಳ್ತಾ ಇರ್ತಾನಂತೆ ನಿಮ್ಮ ಹೃದಯದಲ್ಲಿ ಕೂತು. ಅಂದ್ರೆ ನೀವು ಪ್ರತಿದಿನ ನಿತ್ಯಂ ಭಾಗವತ ಸೇವಯ ಅಂತ ಹೇಳ್ತಾರೆ. ಪ್ರತಿದಿನ ಭಾಗವತವನ್ನ ಕೇಳ್ಬೇಕು, ಓದ್ಬೇಕು ಅಂತ. ಹೌದು ಮಾತಾಜಿ. ಮಾತಾಜಿ, ಕ್ಲಾಸಸ್ ಮುಗಿದು ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಮಾತಾಜಿ ಯಾವ್ದು ಮಾತಾಜಿ? ಭಾಗವತ? ಭಾಗವತ ಒಂದ್ ನಡೀತಾ ಇದೆ ಮಾತಾಜಿ. ಅದು ಆಕ್ಚುಲಿ 4ನೇ ಸ್ಕಂದನ ಏನೋ ಹೋಗ್ತಾ ಇದೆ. ಅದು ಅಲ್ಲ ಮತ್ತೆ ಮಾತಾಜಿ, ಫಸ್ಟ್ ಇಂದ ನನ್ಗೆ 8 to 9 ಬರ್ತಾ ಇದೆ.
8 to ಬೆಳಿಗ್ಗೆ 9 ಬರ್ತಾ ಇದೆ. ಮಾರ್ನಿಂಗ್ ಇದೆ ಮಾತಾಜಿ, ಬಟ್ ನಂಗೆ ಫಾಲೋ ಮಾಡಕ್ ಆಗ್ತಿಲ್ಲ. ಹಂಗಾರೆ ನಾನು ಇನ್ನ ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ರೆಡಿ. ರೆಕಾರ್ಡಿಂಗ್ಸ್ ಕೇಳಿ ಮಾತಾಜಿ, ರೆಕಾರ್ಡಿಂಗ್ಸ್ ಕಳಿಸ್ತಾರಲ್ವಾ ಅದನ್ನ ಕೇಳಿ. ಅಲ್ಲ ಮಾತಾಜಿ, ಇದ್ರದೇ ಕಂಟಿನ್ಯೂಷನ್ ಬರಲ್ವಾ ನಮ್ ಬ್ಯಾಚಿಗೆ ಫಸ್ಟ್ ಇಂದ? ಇಲ್ಲ ಮಾತಾಜಿ, ಗೊತ್ತಿಲ್ಲ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗಾಗ್ಲೇ ಅದ್ 4ನೇದಕ್ಕೆ ಹೋಗ್ಬಿಟ್ಟಿದೆ. ಮತ್ತೆ ಫಸ್ಟ್ ಇಂದ ಯಾರಾದ್ರೂ ಮಾಡ್ತಾರ ಗೊತ್ತಿಲ್ಲ. ಮಾತಾಜಿ ಭಾಗವತಂ 1ನೇ ಸ್ಕಂದದಿಂದ ಮಾತಾಜಿ ಒಬ್ರು ಮಾಡ್ತಿದಾರೆ ಅನ್ಸುತ್ತೆ ಮಾತಾಜಿ. ಬೆಳಿಗ್ಗೆ 10:30 11 ಮಾಡ್ತಾರೆ ಅನ್ಸುತ್ತೆ ಮಾತಾಜಿ. ಅದು 1ನೇ ಸ್ಕಂದನ ಮಾತಾಜಿ ಈಗ ಆಗ್ತಾ ಇರೋದು? ಮಾತಾಜಿ 1st ಸ್ಕಂದದಿಂದ ಸ್ಟಾರ್ಟ್ ಮಾಡಿದ್ದಾರೆ ಮಾತಾಜಿ ಅವರು. ನೇತ್ರ ಮೋಹನ್ ಮಾತಾಜಿ ಸ್ಟಾರ್ಟ್ ಮಾಡಿದ್ದಾರೆ ಮಾತಾಜಿ 10:30ಯಿಂದ 12 ಗಂಟೆ. ನಾವು ಕೇಳಿಸ್ಕೊಳಕ್ ಆಗಲ್ವಲ್ಲ ಮಾತಾಜಿ. ಲಿಂಕ್ ಮಾತಾಜಿ. ಅದು ರೆಕಾರ್ಡ್ ಸೇರ್ಕೊಳ್ಳಿ ಮಾತಾಜಿ. ರೆಕಾರ್ಡಿಂಗ್ ಇಲ್ಲ ಮಾತಾಜಿ ಅದು, ಮತ್ತೆ ಲಿಂಕ್ ಮಾತ್ರ ಇದೆ ಅನ್ಸುತ್ತೆ. ರೆಕಾರ್ಡಿಂಗ್ ಕಳ್ಸಲ್ಲ ಅವರು. ಯಾರು ಮಾತಾಜಿ? ನೇತ್ರ ಮೋಹನ್ ಮಾತಾಜಿ ಅವರಾ? ಕುಸುಮ ಮಾತಾಜಿ. ಕುಸುಮ ಕುಸುಮ ಮಾತಾಜಿ, ಓಕೆ. ಮಾತಾಜಿ, ಕುಸುಮ ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾ ಮಾತಾಜಿ. ಮಾತಾಜಿ ಜಾಯ್ನ್ ಆಗಂಗಿದ್ರೆ ಆಗಿ ಮಾತಾಜಿ ಅದಕ್ಕೆ. ಹಾ ಮಾತಾಜಿ, ಈಗ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಜಾಯ್ನ್ ಆಗಿ. ಅಂದ್ರೆ ಓಕೆ, ನೀವು ರೆಕಾರ್ಡಿಂಗ್ ಕೇಳಕ್ ಆಗಲ್ಲ ಅಂದ್ರೆ ಅದೇ ಸುಮಾರು ಸ್ಟೋರಿ ಅವ್ರು ಆಗಿದೆ ಕಳ್ಸಲ್ಲ. ಮಾತಾಜಿ. ರೆಕಾರ್ಡಿಂಗ್ ಇಲ್ಲ ಮಾತಾಜಿ. ನಾವು ಲೆವೆಲ್ 3ಗೆ ಬೇರೆ ಟಾಪಿಕ್ಸ್ ಓದ್ತೀವಲ್ವಾ ಮಾತಾಜಿ, ಉಪನಿಷತ್ತುಗಳು ನೆಕ್ಸ್ಟ್. ಓಕೆ, ಇದಾದ್ಮೇಲೆ ಮಾತಾಜಿ ಹ್ಮ್ ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು, ಈಶೋಪನಿಷತ್ ಇದೆಲ್ಲ ಬರುತ್ತೆ ಮಾತಾಜಿ ನೆಕ್ಸ್ಟ್. ಫಸ್ಟ್ ಬುಕ್ ಯಾವ್ದು ಮಾತಾಜಿ? ನನಗೆ ಶ್ಯೂರ್ ಆಗಿ ಗೊತ್ತಿಲ್ಲ ಮಾತಾಜಿ. ಲೆವೆಲ್ 2 ಆದ್ಮೇಲೆ ಇಮಿಡಿಯೇಟ್ ಆಗಿ ಈಶೋಪನಿಷತ್ ಸ್ಟಾರ್ಟ್ ಮಾಡ್ತಾರಾ, ಇಲ್ಲಾಂದ್ರೆ ಮತ್ತೆ ಭಾಗವತ ಸ್ಟಾರ್ಟ್ ಆಗುತ್ತಂತ. ಇವಾಗ ನಾವು ನಿಮ್ಗೆ ಈಶೋಪನಿಷತ್ತು ಅಂತ ಹೇಳ್ತಾ ಇದ್ರು ಮಾತಾಜಿ. ರೀನಾ ಮಾತಾಜಿ ಹೇಳಿದಾರ ಮಾತಾಜಿ? ಮಾತಾಜಿ ಈಶೋಪನಿಷತ್ತು ಒಂದಾಯ್ತು ಅವ್ರ ಅವತ್ತು ನಮ್ಮ ಮೂರು ಕ್ಲಾಸಲ್ಲಿ. ಹೇಳಿದ್ದಾರೆ, ಫಸ್ಟ್ ಯಾವ ಬುಕ್ ಅಂತ ಗೊತ್ತಾಗ್ತಿಲ್ಲ. ಹಾ ಫಸ್ಟ್ ಈಶೋಪನಿಷತ್ತೇ ಮಾಡ್ತಾರೆ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಅದೇ ಸಚ್ಚಿದಾನಂದ ಪ್ರಭುಜಿ ಅವರು ಅದೇ ಸ್ಕಂದ 1 ಎಷ್ಟು ಅಧ್ಯಾಯ ಇದೆಯೋ ಅದು ಒಂದೊಂದ್ ದಿವಸನೂ ಮಾಡಿದ್ರು ಮಾತಾಜಿ. ಅದು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋಸ್ ಇದೆ ಮಾತಾಜಿ. ಅಂದ್ರೆ ಇವಾಗ ನೀವು ಮಾಡ್ತಾ ಇದ್ರಲ್ಲ, ಈಚೆ ಶ್ಲೋಕ ಓದ್ಕೊಂಡು ಅದು ಒಂದೊಂದ್ ದಿನ ಮಾಡಿದ್ರು. ಅದು ಕೇಳಿದ್ರು ಚೆನ್ನಾಗಿದೆ ಮಾತಾಜಿ. ಹಾ ಪ್ರಭುಜಿ, ಅಂದ್ರೆ ಬರೀ ಸ್ಕಂದ ಒಂದು ಬೇಗ ಫಾಸ್ಟ್ ಆಗಿ ಮುಗಿಸಿದ ಪ್ರಭುಜಿ? 18 days ತರ? ಅದೇ ಅದೇ 20 days 23 days ಆಯ್ತು ಮಾತಾಜಿ. ಹಾ ಪ್ರಭುಜಿ, ಅದು ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಇದೇ ಪ್ರಭುಜಿ ನಿಮ್ಮ ಹತ್ರ ಅದ್ ರೆಕಾರ್ಡಿಂಗ್? ಅದೇ ಯೂಟ್ಯೂಬ್ ಅಲ್ಲಿ ಇದೆ ಮಾತಾಜಿ. ಲಿಂಕ್ ಬೇಕಂದ್ರೆ ಕಳಿಸ್ತೀನಿ ಮಾತಾಜಿ. ಮಾತಾಜಿ ನೆಟ್ವರ್ಕ್ ಇಶ್ಯೂ ಇದೆ ಪ್ರಭುಜಿ, ಕೇಳಿಸಿಲ್ಲ ನೀವು ಹೇಳಿದ್ದು. ಮಾತಾಜಿ ಈಶೋಪನಿಷತ್ತಿನಲ್ಲಿ ಏನೇನ್ ಟಾಪಿಕ್ಸ್ ಕವರ್ ಆಗುತ್ತೆ ಮಾತಾಜಿ? ಅದ್ರಲ್ಲಿ ಏನಿಲ್ಲ ಮಾತಾಜಿ, ಜಾಸ್ತಿ ವಿಚಾರಗಳೇನಿಲ್ಲ. ಅದ್ರಲ್ಲಿ ಬರೀ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಭಗವಂತ ಅವನು ಹೇಗೆ ಅಂತ, ಅಂದ್ರೆ ಅವನು ನೋಡೋದಕ್ಕೆ ಹೇಗಿರ್ತಾನೆ, ಅವನು ಎಲ್ಲಿರ್ತಾನೆ, ಅವನ ಗುಣಗಳ ಬಗ್ಗೆ ಆ ವಿಚಾರವನ್ನೇ ಹೆಚ್ಚು ತಿಳಿತೀವಿ ಮಾತಾಜಿ. ಅಂದ್ರೆ ಅವನು ಹೇಗೆ ಸ್ವರಾಟ್ ಅಂತ ಹೇಳ್ತಾರೆ, ಮತ್ತೆ ಅವನು ಪೂರ್ಣ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಭಗವಂತ ಪರಮಾತ್ಮನಾಗಿ ಎಲ್ಲ ಕಡೆ ಹಂಚಿ ಹೋಗ್ತಾನೆ ಅಂತ ಹೇಳ್ತಾರೆ. ನಿರಾಕರವಾದಿಗಳು ಏನಂತ ಹೇಳ್ತಾರೆ ಅಂದ್ರೆ, ಒಂದು ಹಾಳೆ ಅಂದ್ರೆ ಒಂದು ಕಾಗದವನ್ನ ತಗೊಂಡು ಅದು ಚೂರು ಚೂರು ಮಾಡಿದ್ರೆ ಆ ರೀತಿ ಭಗವಂತ ಎಲ್ಲ ಕಡೆ ಹಂಚಿ ಹೋದ್ಮೇಲೆ ಅವ್ನು ಇಲ್ಲವಾಗ್ಬಿಡ್ತಾನೆ ಅಂತ ಹೇಳ್ತಾರೆ, ಶೂನ್ಯ ಅಂತ ಹೇಳ್ತಾರೆ. ಆದ್ರೆ ನಿರಾಕರವಾದಿಗಳು ಹೇಳುವಂಥದ್ದು ಅದನ್ನ ಈಶೋಪನಿಷತ್ತಿನಲ್ಲಿ ಅವರು ಹೇಳ್ತಾರೆ, ಪೂರ್ಣಮದಂ ಪೂರ್ಣಮಿದಂ ಅಂತ. ಅಂದ್ರೆ ಪೂರ್ಣನಿಂದ ಎಷ್ಟೇ ಪೂರ್ಣ ಭಾಗಗಳು ಎತ್ತಿದ್ರು ಕೂಡ ಅದು ಅವನಿನ್ನು ಪೂರ್ಣವಾಗಿ ಉಳಿತಾನೆ ಅಂತ. ಅದಕ್ಕೆ ಉದಾಹರಣೆಗೆ ಏನಂತ ಹೇಳ್ತಾರೆ ಅಂದ್ರೆ, ಭಗವಂತನಿಗೆ ಅರ್ಪಿಸಿದ ನೈವೇದ್ಯದ ಬಗ್ಗೆ ಉದಾಹರಣೆ ಕೊಡ್ತಾರೆ. ಭಗವಂತನಿಗೆ ನೈವೇದ್ಯ ಅರ್ಪಿಸಿದಾಗ ಅವನು ಸ್ವೀಕಾರ ಮಾಡ್ತಾನೆ, ಮತ್ತೆ ಅವನು ಅದನ್ನ ಪರಿಪೂರ್ಣವಾಗಿ ನಮ್ಗೆ ಹಿಂದಿರುಗಿಸ್ತಾನೆ. ಅಲ್ಲಿ ಏನಾದ್ರೂ ಕಡಿಮೆ ಆಗಿರುತ್ತಾ ಮಾತಾಜಿ ಭಗವಂತನಿಗೆ ಇಟ್ಟಿದ್ರಲ್ಲಿ? ಇಲ್ಲ. ಆದ್ರೆ ಹಾಗಂದ್ರೆ ಅವನು ಸ್ವೀಕಾರ ಮಾಡಿಲ್ಲ ಅಂತ ಆಗುತ್ತಾ? ಇಲ್ಲ, ಮಾಡಿದ್ದಾನೆ, ಆದ್ರೆ ಅವನು ಅದನ್ನ ತಿರುಗಿ ಹಾಗೆ ಕೊಡ್ತಾನೆ, ಪೂರ್ತಿಯಾಗಿ ಕೊಡ್ತಾನಂತ. ಹಾಗೆ ಈ ಎಲ್ಲ ಶ್ಲೋಕಗಳು ವಿಚಾರಗಳಲ್ಲಿ ಬರುತ್ತೆ. ಬುಕ್ ತಗೊಬೇಕು ಮಾತಾಜಿ ಈಶೋಪನಿಷತ್ ಲೆವೆಲ್ ಸ್ಟಾರ್ಟ್ ಆಗೋತ್ತಿಗೆ.
ಈ ಲೆವೆಲ್ 2 ಸ್ಟಾರ್ಟ್ ಆಗೋದು ನೀವು ತಗೊಂಡ್ರೆ ಮಾತಾಜಿ ಅದು ಸಿಗುತ್ತೆ. ಇನ್ನೊಂದು ಮೆಂಬರ್ಶಿಪ್ ತಗೋಬಿಟ್ರಿ ಅಂದ್ರೆ ನಿಮ್ಗೆ ಫುಲ್ ಸಿಗುತ್ತೆ ಮಾತಾಜಿ. ಮೆಂಬರ್ಶಿಪ್ ಬಟ್ ತಗೊಂಡ್ರಿ ಅಂತಂದ್ರೆ ಈಗ ಜಪಮಾಲೆ ಭಗವದ್ಗೀತಾ ಬುಕ್ಸ್ ಇದೆಯಲ್ಲ ಮಾತಾಜಿ, ಮಾತಾಜಿ ಅದು ಬರುತ್ತಲ್ವಾ? ಭಾಗವತಂ ಸೆಟ್ ಕೊಡ್ತಾರೆ ಅದ್ರಲ್ಲಿ. ಹಾ ಮೆಂಬರ್ ಆದ್ರೆ ಭಾಗವತಂ ಸೆಟ್ ಸಿಗುತ್ತೆ. ಹ್ಮ್ ಹಾ. ಭಾಗವತಂ ಸೆಟ್ ಸಿಗುತ್ತೆ. ಮತ್ತೆ ಈ ಬೇರೆ ಬುಕ್ಸ್ಗಳು ಇದು ಲೆವೆಲ್ 2 ಸೆಟ್ ಕೂಡ ಅವರು ಗ್ರೂಪ್ ಅಲ್ಲಿ ಹಾಕ್ತಾ ಇದ್ರು ನಿಮ್ಗೆ. ಅದು ಒಂದ್ ಸೆಟ್ ಆಗಿ ಪೂರ್ತಿ ಯಾವ್ದೆಲ್ಲ ಬುಕ್ಸ್ ಜಪಮಾಲೆ ಬೇಕೆಲ್ಲ ಎಲ್ಲ ಒಟ್ಟಿಗೆ. ಸಿಗುತ್ತೆ ಮೆಂಬರ್ ಆದ್ರೆ. ಹಾ ಪ್ರಭುಜಿ. 1 lakh ಆಗಿ ಕ್ರಾಸ್ ಆಗಿರ್ಬೇಕು ವರ್ಷ. 1 lakh rupees. ಇಲ್ಲ ಪ್ರಭುಜಿ, 1 lakh ಅಲ್ಲ, 33,350 ಎಂತದು. 35,555 ಮಾತಾಡಿ. ಹಾ 35,000 ಏನ್ ಮಾತಾಜಿ ಏನೋ ಹೇಳ್ತಿದ್ದೀರಿ? 35,000 ಮೆಂಬರ್ಶಿಪ್ಸ್ ಪ್ರಭುಜಿ. ಹಾ ಅದು ಕಾರ್ಡ್ ಸಿಗುತ್ತೆ ನಿಮ್ಗೆ. ಕಾರ್ಡ್ ಸಿಕ್ಕಿದ್ರೆ ನೀವು ಇಸ್ಕಾನ್ ಎಲ್ಲಿ ಬೇಕಾದ್ರೂ ಹೋಗಿ 3 days ಆತರ ಇರ್ಬೋದು, ಅಲ್ಲಿ ಸ್ಟೇ ಮಾಡ್ಬೋದು. ಮಂತ್ಲಿ ಮಾತಾಜಿ, ಇದು ಇನ್ಸ್ಟಾಲ್ಮೆಂಟ್ ತರ ಪೇ ಮಾಡ್ಬೋದು. ಯಾಕೆ ಮಾತಾಜಿ ಇದು ಅಂದ್ರೆ ಸಚ್ಚಿದಾನಂದ ಪ್ರಭುಜಿ ಹೇಳಿದ್ದಲ್ವಾ ಭಾಗವತಮು, ಸೊ ಹಾ ಪ್ರಭುಜಿ. ಚಾಟಲ್ ಹಾಕಿದ್ರೆ ಮಾತಾಜಿ ಅಲ್ಲಿ ಇದು ಪ್ಲೇ ಲಿಸ್ಟ್. ಓಕೆ, ಚಾಟಲ್ ಹಾಕಿದ್ರಂತೆ ಮಾತಾಜಿ, ತಗೊಳ್ಳಿ. ಹಾ ಮಾತಾಜಿ, ಧನ್ಯವಾದಗಳು ಪ್ರಭುಜಿ. ಸಮಯ ಇದ್ದಾಗ ಕೇಳಿ. ಹಾ ನೀವು ಫಸ್ಟ್ ಇಂದ ಕೇಳ್ಬೇಕು ಅಂತ ಆಸೆ ಪಡ್ತಾ ಇದ್ರಿ, ನಿಮ್ಗೆ ಪ್ರಭುಜಿ ಕೊಟ್ಟಿದ್ದಾರೆ ಫಸ್ಟ್ನೇ ಸ್ಕಂದ ಓದಿ ಅಂತ. ಮಾತಾಜಿ, ಹೆಂಗಿದನ್ನ ನಾನು ಸೇವ್ ಮಾಡ್ಕೊಳ್ಳೋದು? ಮಾತಾಜಿ ಲಿಂಕ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಅಲ್ಲಿಂದ ಕಾಪಿ ಮಾಡಿ ನಿಮ್ ವಾಟ್ಸಪ್ ಗ್ರೂಪ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ, ಕಂಟ್ರೋಲ್ ವಿ ಅಲ್ಲ ಮಾತಾಜಿ ಲ್ಯಾಪ್ಟಾಪ್? ನೀವು ಲ್ಯಾಪ್ಟಾಪ್ ಅಲ್ಲಿ ಇದ್ದೀರಾ? ಹಾ ಮಾತಾಜಿ. ಮಾತಾಜಿ, ನಾನು ನಿನ್ನ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀನಿ ಮಾತಾಜಿ. ಧನ್ಯವಾದಗಳು ಪ್ರಭುಜಿ, ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರಭುಜಿ ಇದು ಲಿಂಕ್ ಹಾಕಿದ್ದಾರೆ ಅಟೆಂಡೆನ್ಸ್, ಎಲ್ಲರೂ ಅಟೆಂಡೆನ್ಸ್ ಕೂಡ ಹಾಕ್ಬಿಡಿ ದಯವಿಟ್ಟು. ಹಾಕಿದೀವಿ ಮಾತಾಜಿ. ಏನಿದೆ ಇವತ್ತು 12 ಇದ್ದಾರೆ, ಯಾವ್ದಾದ್ರು ಬೇರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ? ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಇನ್ನೊಂದ್ಸಲ ಹಾಕಿ ಮಾತಾಜಿ. ಪ್ರಭುಜಿ ಸ್ವಲ್ಪ ಹಾಕಿದ್ದಾರೆ late ಮಾತಾಜಿ ಆಗಿ ಚಾಟ್. ಓಕೆ. ಮಾತಾಜಿ, ಇವತ್ತಿನ ಕ್ಲಾಸು ಪ್ರತಿದಿನ ನೀವು ಮಾಡೋ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ಸಿಗ್ತಾವ? ಇವತ್ತಿಂದು ಸಿಗುತ್ತೆ. ಪ್ರಭುಜಿ ಕಳ್ಸಿದ್ರು. ಅಂದ್ರೆ ಡೈಲಿ ನೀವಲ್ದೆ ಬೇರೆಯವ್ರು ಮಾಡೋದೆಲ್ಲ ಯೂಟ್ಯೂಬ್ ಅಲ್ಲಿ ಸಿಗುತ್ತಾ? ನಾವು ಫ್ರೀ ಇದ್ದಾಗ ಮತ್ತೆ ಮತ್ತೆ ಕೇಳ್ಬಹುದಲ್ಲ? ಮತ್ತೆ ಅರ್ಥವಾಗಿರೋದು ಯಾವ್ದು? ಆದ್ರೆ ಪ್ರಭುಜಿ ಯಾರೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಇದಾರೆ, ಲೈವ್ ಹೋಗ್ತಾ ಇದಾರೆ, ಅವ್ರದ್ದು ಸಿಗುತ್ತೆ ಪ್ರಭುಜಿ. ಯಾರನ್ನ ಹೋಗಿಲ್ಲ ಅಂತಂದ್ರೆ ಸಿಗಲ್ಲ. ಹೌದಾ ಮಾತಾಜಿ, ಇವರು ನಾಗಪತ್ನಿ ದೇವಿದಾಸಿ ಮಾತಾಜಿ ಅವರದ್ದು ಕೆಲವು ಕ್ಲಾಸ್ ಸಿಗಲ್ಲ, ಮತ್ತೆಲ್ಲ ಸಿಗುತ್ತೆ ಮಾತಾಜಿ ಯೂಟ್ಯೂಬ್ ಅಲ್ಲಿ. ಹಾ ಮಾತಾಜಿ. ಯೂಟ್ಯೂಬ್ ನಲ್ಲಿ ಇಸ್ಕಾನ್ ಮಂಗಳೂರು ಕುಳಾಯ ಅಂತ ಚಾನಲ್ ಇದೆ ಅಲ್ಲ ಮಾತಾಜಿ, ಅದ್ರಲ್ಲಿ